ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಡೈರಿ ಡೇ ಏಸ್ ಪ್ರಮೋಟರ್ಸ್ ಅಂಡ್ ಡೆವಲಪರ್ಸ್ ಮತ್ತು ಡಬಲ್ ಸ್ಟಾರ್ ರೈಸ್ ಮುಖ್ಯ ಪ್ರಾಯೋಜಕರಾಗಿರೋ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಡೀ ರಾಷ್ಟ್ರದಲ್ಲಿ ಇವತ್ತು ಡಿಸೆಂಬರ್ 6 ಎಂದರೆ ಅದು ಬಾಬರಿ ಮಸೀದಿ ಧ್ವಂಸಗೊಳಿಸಿ 25 ವರ್ಷ ಅಂತೇಳಿ ಪ್ರತಿಯೊಬ್ಬರು ಕೂಡ ನೆನಪಲ್ಲಿ ಇಟ್ಟುಕೊಳ್ಳುವಂತಹ ದಿನ. ಆದರೆ 25 ವರ್ಷಗಳು ಕಳೆದ ಬಳಿಕ ಕೂಡ ಅದಕ್ಕೊಂದು ಪರಿಹಾರ ಸಿಕ್ಕಿಲ್ಲ, ಅದಕ್ಕೊಂದು ವಿವಾದಕ್ಕೆ ಅಂತ್ಯ ಸಿಕ್ಕಿಲ್ಲ ಅಂತ ಅಂದುಕೊಳ್ಳುವಾಗ ನಿಜಕ್ಕೂ ಒಂದು ರೀತಿಯಲ್ಲಿ ಕುತೂಹಲ, ಮತ್ತೊಂದು ರೀತಿಯಲ್ಲಿ ಬೇಸರ ಎರಡೂ ಆಗತ್ತೆ. ಹಾಗಾದರೆ ಇದಕ್ಕೆ ಯಾಕೆ ಈ ಸಮಸ್ಯೆಗೆ ಪರಿಹಾರ ಸಿಗುವುದಿಲ್ಲ? ಕಾಂಗ್ರೆಸ್ನವರು ಅಂದರೆ ಕಪಿಲ್ ಸಿಬ್ಬಲ್ ಅವರು ಸುನ್ನಿ ವಫ್ ಬೋರ್ಡ್ನನ್ನು ಪ್ರತಿನಿಧಿಸುತ್ತಿರುವಂಥ ಅಂದರೆ ರೆಪ್ರೆಸೆಂಟ್ ಮಾಡುತ್ತಿರುವಂಥ ಹಿರಿಯ ವಕೀಲ ಕಪಿಲ್ ಸಿಬ್ಬಲ್ ಅವರು ಇದು 2019 ಬಳಿಕ ಈ ವಿಚಾರಣೆಯನ್ನು ಕೈಗೆತ್ತಿಕೊಳ್ಬೇಕು, ಅಲ್ಲಿ ತನಕ ಇದು ಕೈಗೆತ್ತಿಕೊಳ್ಬಾರ್ದು, ಇದನ್ನು ಮೊದಲೇ BJP ತನ್ನ ಎಜೆಂಡಾದಲ್ಲಿ ಹಾಕಿರುವುದರಿಂದ ಇದು ಅವರ ಮಟ್ಟಿಗೆ ಪ್ರಣಾಳಿಕೆಯಲ್ಲಿರುವಂಥ ವಿಚಾರ, ಅದನ್ನು ಅವರು ಈಗಾಗಲೇ ನಾವು ಕಟ್ತೇವೆ ಅಂತೇಳಿ ಹೇಳಿ ಬರ್ತಾ ಇದ್ದಾರೆ, ಅದರಿಂದ ಅದನ್ನು ಬಿಡಬಾರ್ದು ಎನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಹಾಗಾದರೆ ಇದನ್ನು ನ್ಯಾಯಾಲಯ ಒಪ್ಪಲಿಲ್ಲ, 3 ಸದಸ್ಯ ಪೀಠ ಒಪ್ಪಲಿಲ್ಲ, ಅದನ್ನು ಜನವರಿಯಲ್ಲಿ ಖಂಡಿತವಾಗಿ ಕೈಗೆತ್ತಿಕೊಳ್ತೇವೆ ಅಂತ ಹೇಳಿದ್ದಾರೆ. ಫೆಬ್ರವರಿ 8ಕ್ಕೆ ಬಹುಶಃ ಅಂತಿಮ ತೀರ್ಪು ಹೊರಗೆ ಬೀಳುವಂಥ ಎಲ್ಲ ಲಕ್ಷಣಗಳು ಇವೆ. ಹಾಗಾದರೆ ಏನಾಗಬೇಕು ಈ ಬಗ್ಗೆ ಚರ್ಚೆ ಮಾಡಿ ನನಗೆ ಕರಾವಳಿ ಕರ್ನಾಟಕದ ಇಬ್ಬರು ಗಣ್ಯರಿದ್ದಾರೆ. ಒಬ್ಬರು ಶ್ರೀಯುತ ಕೃಷ್ಣಪ್ಪ ಪೂಜಾರಿ ಕಲ್ಲಡ್ಕ ಅವರು, ಉಜಿರೆಯ ಶ್ರೀರಾಮ ಕ್ಷೇತ್ರದ ಸಂಚಾಲಕರು, ಅವರಿಗೆ ಕಾರ್ಯಕ್ರಮ ಪ್ರೀತಿಯ ಸ್ವಾಗತ. ಹಾಗೆ ಶ್ರೀಯುತ ಜಲೀಲ್ ಕೃಷ್ಣಾಪುರ ಅವರು STPI ಈ ಪಕ್ಷದ ರಾಜ್ಯ ಕಾರ್ಯದರ್ಶಿಗಳು, ಅವರಿಗೆ ಪ್ರೀತಿಯ ಸ್ವಾಗತ. ಸೊ ಕೃಷ್ಣಪ್ಪ ಅವರು, ನಿಮಗೆ ಆಶ್ಚರ್ಯ ಆಗುತ್ತಾ? ನೀವು ಕೂಡ ಕರಸೇವೆಯಲ್ಲಿ ಭಾಗವಹಿಸಿದವರು 25 ವರ್ಷಗಳ ಮೊದಲು. ಅವತ್ತು ನಿಮ್ಮ ಮನಸ್ಸಲ್ಲಿದ್ದದ್ದು ಮತ್ತು ಇವತ್ತು ನೋಡುವಾಗ ಬೇಸರ, ನೋವು ಆಗ್ತಾ ಇದೆಯಾ? 1990ರಲ್ಲಿ ರಾಮ ಜನ್ಮಭೂಮಿ ಮುಕ್ತಿಗೋಸ್ಕರ ಆಂದೋಲನ ಪ್ರಾರಂಭವಾಯಿತು. ಆ ಸಂದರ್ಭದಲ್ಲಿ ಮಂಗಳೂರು ತಂಡದಲ್ಲಿ ಅತಿ ಚಿಕ್ಕ ವಯಸ್ಸಿನಲ್ಲಿ ಭಾಗವಹಿಸಿದವ ನಾನು. ನಮ್ಮನ್ನು ಮಧ್ಯಪ್ರದೇಶದಲ್ಲಿ ಅರೆಸ್ಟ್ ಮಾಡಿದರು, 15 ದಿನ ಜೈಲಲ್ಲಿ ಇಟ್ಟರು, ವಾಪಸ್ ಬಿಡುಗಡೆ ಮಾಡಿದರು. ಅದರ ನಂತರ 1992ರಲ್ಲಿ ಮತ್ತೆ ರಾಮ ಜನ್ಮಭೂಮಿಯ ಹೋರಾಟಕ್ಕೆ ಕರಸೇವೆಗೆ ಇಡೀ ದೇಶದ ಮೂಲೆ ಮೂಲೆಗಳಿಂದ ರಾಮಭಕ್ತರ ಇಡೀ ಪ್ರವಾಹ ರಾಮ ಜನ್ಮಭೂಮಿ ಹತ್ರ ಬಂತು. ಕಾರ್ಯಕ್ರಮ ಯಶಸ್ವಿ ಆಯಿತು. ಧ್ವಂಸದ ಕಾರ್ಯಕ್ರಮ ನೀವು ಹೇಳಿ? ಹೌದು, ಧ್ವಂಸ ಅಂದರೆ ವಿವಾದಿತ ಕಟ್ಟಡ. ನಾವು ಅದನ್ನು ಬಾಬರಿ ಮಸೀದಿ ಅಂತ ಹೇಳ್ತಾ ಇಲ್ಲ, ಅದು ವಿವಾದಿತ ಕಟ್ಟಡ. ಅದರೊಳಗೆ ದೇವರೇ ನನ್ನ ಕಣ್ಣಾರೆ ನೋಡಿದವ, ಅಲ್ಲಿ ಅದರ ಒಳಗೆ ದೇವರಿಗೆ ರಾಮಲಲ್ಲನ ಮೂರ್ತಿಗೆ ಪೂಜೆ ಆಗ್ತಾ ಇದ್ದವು. ನಾವು ಹೋಗುವಾಗ ಕೂಡ ನಮ್ಮನ್ನು ಕೂಡ ಬಿಟ್ಟಿದ್ದಾರೆ ನೋಡಲಿಕ್ಕೆ, ನಮ್ಮನ್ನು ಕೂಡ ಅಲ್ಲಿ ಒಳಗೆ ಹೋಗ್ಲಿಕ್ಕೆ ಬಿಟ್ಟಿದ್ದಾರೆ. ಫಸ್ಟು ಅಂದರೆ ಈ ಧ್ವಂಸದ ಮೊದಲು ಒಂದು 10 ದಿನ ಅಲ್ಲಿ ಇದ್ವಿ ನಾವು. ಅಲ್ಲಿ ಪೂಜೆ ಆಗ್ತಾ ಇತ್ತು. ಆ ಕಾರ್ಯಕ್ರಮ ಆದ ನಂತರ ವಿವಾದಿತ ಕಟ್ಟಡ ಧ್ವಂಸ ಆಗಿದೆ. ಇವತ್ತು ನಮ್ಮ ಕಣ್ಣೆದುರಿಗೆ ಅದು ಕಾಣುವಂಥ ಒಂದು ದೃಶ್ಯ. ನಾನೇ ಹೇಳೋದು, ಇವತ್ತು ಇದನ್ನು ಬರೀ ಮುಸಲ್ಮಾನರು ವಿರೋಧಿಸ್ತಾರೆ ಅಥವಾ ಇನ್ನಾರೋ ಧರ್ಮದವರು ವಿರೋಧಿಸ್ತಾರೆ ಅನ್ನೋದಕ್ಕಿಂತಲೂ ರಾಮಾಯಣ ಮಹಾಭಾರತದ ಕಾಲದಲ್ಲಿಯೂ ರಾಕ್ಷಸರ ವಂಶ ಅಂತ ಇತ್ತು. ಅದು ಮನುಕುಲದಲ್ಲಿ, ಮಾನವ ಕುಲದಲ್ಲಿ, ಇವತ್ತಿನ ಮಾನವ ಕುಲದಲ್ಲಿ, ಈ ದೇಶದ ಈ ಜಗತ್ತಿನ ಮಾನವ ಕುಲದಲ್ಲಿ ಒಂದಷ್ಟು ಜನ, ಅದು ಮುಸಲ್ಮಾನರು ಇರ್ಬೋದು, ಅದರಲ್ಲಿ ಹಿಂದೂಗಳು ಇರ್ಬೋದು, ಅದರಲ್ಲಿ ಕ್ರಿಶ್ಚಿಯನ್ರು ಇರ್ಬೋದು, ಎಲ್ಲ ಜಾತಿ ಜನಾಂಗಗಳಲ್ಲಿ ಒಂದು 10% ಜನ ಅಥವಾ ಒಂದು 2%, 3% ಜನ ರಾಕ್ಷಸರಿಗೆ ಪ್ರವೃತ್ತಿಯವರಿದ್ದಾರೆ. ಅವರು ಯಾವುದೇ ಧರ್ಮದ ಕಾರ್ಯಕ್ರಮ ಮಾಡುವುದಾದರೂ ಅದನ್ನು ವಿರೋಧಿಸುವವರೇ. ಉದಾಹರಣೆಗೆ ಇವತ್ತು ಇದರ ವಿರೋಧವಾಗಿ ಹೋರಾಟ ಮಾಡಿದಂತಹ ಸುನ್ನಿ ವಕ್ಫ್ ಮಂಡಳಿ ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಅಲ್ಲಿ ರಾಮ ಮಂದಿರ ಆಗಲಿ, ಅದಕ್ಕಿಂತ ಇಷ್ಟು ದೂರದಲ್ಲಿ ನಮಗೆ ಮಸೀದಿ ನಿರ್ಮಾಣಕ್ಕೆ ಅವಕಾಶ ಕೊಡಿ, ಅದಕ್ಕೆ ವ್ಯವಸ್ಥೆ ಆಗಬೇಕು ಅಂತ. ಆದರೆ ಅದನ್ನು ವಿರೋಧಿಸುವವರು ಯಾರು? ಅಲ್ಲಿ ರಾಮ ಮಂದಿರ ಮಾಡಬಾರ್ದು ಅಂತ ಹೇಳುವವರು ಯಾರು? ಕಾಂಗ್ರೆಸ್ನ ಹಿಂದೂಗಳು, ಮುಸಲ್ಮಾನರಲ್ಲ. ಆಗ ನಾವು ಯಾರನ್ನು ಹೇಳಬೇಕು? ಆಗ ಇಂಥ ಹಿಂದೂಗಳನ್ನು, ಅಂದರೆ ವಿರೋಧ ಮಾಡುವಂಥ ಎಲ್ಲ ಜನರನ್ನು ಕೂಡ ನಾವು ಇವತ್ತೇನು ಹೇಳ್ತೇವೆ ಅಂತ ಹೇಳಿದ್ರೆ, ಆ ಮಹಾಭಾರತ ಕಾಲದಲ್ಲಿ ಕೂಡ ರಾಕ್ಷಸರು ಇದ್ದರು, ಆ ಪ್ರವೃತ್ತಿಯವರು ಇದ್ದರು, ಇವತ್ತು ಇದ್ದಾರೆ. ಓಕೆ, ನಿಮ್ಮ
ವ್ಯಾಖ್ಯಾನ ಗೊತ್ತಾಯ್ತು, ನೀವು ಅದನ್ನು ರಾಕ್ಷಸರು ಅಂತ ಹೇಳಿದ್ರಿ. ಜಲೀಲ್ ಅವರು, ನಿಮ್ಗೇನು ಅನಿಸ್ತಾ ಉಂಟು? ಹಾಗಾದ್ರೆ ಇಲ್ಲಿ ಪ್ರಶ್ನೆ ಇರೋದು 25 ವರ್ಷ ಆಯಿತು, ನಿಮಗೂ ಆಶ್ಚರ್ಯ ಆಗ್ತಾ ಉಂಟು ಯಾಕೆ ಪರಿಹಾರ ಆಗಿಲ್ಲ ಅಂತೇಳಿ, ಅಥವಾ ಸ್ಟಿಲ್ ಇದು ಇನ್ನೂ ಟೈಮ್ ಬೇಕು ಇದಕ್ಕೆ ಚಿಂತನೆ ಮಾಡಲಿಕ್ಕೆ ಅಂತ ಅನಿಸ್ತಾ ಇದೆಯಾ? ಖಂಡಿತವಾಗಿಯೂ ಇದೊಂದು ಯಕ್ಷ ಪ್ರಶ್ನೆಯಾಗಿ ಭಾರತ ರಾಷ್ಟ್ರದಲ್ಲಿ ಉಳಿದಿದೆ. ಇದಕ್ಕೆ ಕಾರಣ ವಿರೋಧಿಸುವವರು ಎರಡು ಮತೀಯರು ಅಥವಾ ಎರಡು ಧರ್ಮದವರು ಹೇಳುವುದಕ್ಕಿಂತ ಈ ರಾಷ್ಟ್ರವನ್ನು ಆಳುವಂತಹ ಸರಕಾರಗಳು, ಈ ರಾಷ್ಟ್ರವನ್ನು ಆಳುವಂತಹ ಸರಕಾರಕ್ಕೆ ಇದಕ್ಕೆ ಒಂದು ಪೂರ್ಣ ವಿರಾಮ ಹಾಕಬೇಕು ಅನ್ನುವಂತಹ ಆ ಒಂದು ಆಲೋಚನೆ ಇದ್ದಿದ್ರೆ, ಒಂದು ಉತ್ತಮವಾದಂಥ ಆಲೋಚನೆ ಅವರಲ್ಲಿ ಬಂದಿದ್ದರೆ ಇದು ಯಾವಾಗಲೂ ಸರಿಯಾಗ್ತಿತ್ತು. ಇದು ಇವಾಗ ಕೃಷ್ಣ ಪೂಜಾರಿ ಅವರು ಒಂದು ವಿಚಾರವನ್ನು ಪ್ರಸ್ತಾವನೆ ಮಾಡಿದರು. ನಾನು ಕರಸೇವಕನಾಗಿ ಹೋಗಿದ್ದೆ, ಆ ಧ್ವಂಸಗೊಳಿಸೋದು 10 ದಿನ ಮುಂಚಿತವಾಗಿ ನಾನು ಅಲ್ಲಿಯ ವಾಸ್ತವಿಕತೆಯನ್ನು ಅರಿತಿದ್ದೆ ಅಂತೇಳಿ. ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥ ಒಂದು ವಿಚಾರ, ಅಲ್ಲಿ ಇತಿಹಾಸವನ್ನು ಸ್ವಲ್ಪ ನಾವು ಅರ್ಥ ಮಾಡ್ತೀವಿ. 1528ನೇ ಇಸವಿಯಿಂದ 1949 ಇಸವಿಯವರೆಗೆ ಆ ನಿರಂತರವಾಗಿ ಒಂದು 400 ವರ್ಷಗಳ ಕಾಲ ಯಾವುದೇ ರೀತಿಯ ಮೂರ್ತಿಗಳಲ್ಲಿ ಇರಲಿಲ್ಲ ಅನ್ನುವಂಥದ್ದು ವಿಶ್ಲೇಷಕರ ಮತ್ತು ಇತಿಹಾಸದ ಅಲ್ಲಿ 1949ನೇ ಇಸವಿಯಲ್ಲಿ ಆಗಿರುತ್ತದೆ ರಾಮಲೀಲಾ ಚಬೂತಿಯನ್ನ ಅಲ್ಲಿ ಇಡುವಂಥದ್ದು. ಸ್ವಾತಂತ್ರ್ಯ ಬಂದ ಬಳಿಕ ಸ್ವಾತಂತ್ರ್ಯ ಬಂದ 2 ವರ್ಷದ ನಂತರ ಆಗಿರುತ್ತದೆ ಈ ರೀತಿಯ ಬೆಳವಣಿಗೆ. ಮೊದಲು ಶುರುವಾಗಿದೆ ಹೋರಾಟಗಳು ಯಾವಾಗ 1527ರಲ್ಲಿ ಭಾರತದ ಮೇಲೆ ಮಾತನಾಡುವಾಗ ನಾವು ಕ್ಲಿಯರ್ ಆಗಿ ಹೇಳ್ತೀವಿ, ಸ್ವತಂತ್ರ ಪೂರ್ವದಲ್ಲಿ ಇದರ ಬಗ್ಗೆ ಹೋರಾಟಗಳು ನಡೆದಾಗ ಬಹಳಷ್ಟು ಬಾರಿ ಇದರ ಬಗ್ಗೆ ಕೋರ್ಟು ಮೆಟ್ಲು ಏರಿದಾಗ ಯಾವುದೇ ರೀತಿಯಾದಂತಹ ರಾಮ ಜನ್ಮಭೂಮಿ ಅಥವಾ ರಾಮದೇವರಿಗೆ ಸೇರಿದಂತಹ ಸ್ವತ್ತು ಅಥವಾ ಅಲ್ಲಿ ಭೂಮಿ ಅನ್ನುವಂಥದ್ದು ಎಲ್ಲಿ ಕೂಡ ಪ್ರಸ್ತಾವನೆ ಆಗಿಲ್ಲ. ಬದಲಾಗಿ ಅದು ಬಾಬರನ ಮಸೀದಿ ಅನ್ನೋದಕ್ಕೆ ಬಹಳಷ್ಟು ತೀರ್ಪುಗಳು ಇಲ್ಲಿ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಕೂಡ ಹೇಳ್ತಾ ಇದೆ, ಅದನ್ನ ಹೇಳ್ತಾ ಇದೆ, ಎಲ್ಲಿಯೂ ಕೂಡ ರಾಮ ಜನ್ಮಭೂಮಿ ಅನ್ನೋದಕ್ಕೆ ನಿಮ್ಮಲ್ಲಿ ಪುರಾವೆಗಳನ್ನು ಒದಗಿಸಿದರೆ ನೀವು ನೋಡಿ ನೀವು ಹೇಳಿದ್ದು ಯಾವುದೇ ಪುರಾವೆಗಳಿಲ್ಲ ಅಂತ. 1527ರಲ್ಲಿ ಬಾಬರ ದಾಳಿ ಮಾಡಿದ್ದು ಎಲ್ರಿಗೂ ಗೊತ್ತಿರುವಂತಹ ಇತಿಹಾಸ ದಾಖಲೆ ಅದು. 1527ರಲ್ಲಿ 28ರಲ್ಲಿ ಉತ್ತರ ಪ್ರದೇಶದ ಅಯೋಧ್ಯ ಜನ್ಮಭೂಮಿಗೆ ಬಂದು ಎಲ್ಲ ಹಿಂದೂಗಳನ್ನು ಸೇರಿಸಿಕೊಂಡು ದೇವಸ್ಥಾನ ನೋಡ್ಬೇಕನ್ನತಕ್ಕಂಥ ಕುತಂತ್ರೀಕರಣದಿಂದ ಅದರೊಳಗೆ ಬಂದಂತ ಈ ಬಾಬರ ಮತ್ತು ಸೈನ್ಯ ಅದನ್ನು ಮಸೀದಿಯಾಗಿ ಪರಿವರ್ತನೆ ಮಾಡ್ತದೆ. ಮೊದಲೇ ದೇವಸ್ಥಾನ ಇತ್ತು ಅಂತ ಹೇಳುದು. ದೇವಸ್ಥಾನ ಮೊದಲೇ ದಾಖಲೆ ಇದೆ, ಅದಕ್ಕೆ ಚರಿತ್ರೆ ನಿಲ್ಲಿ ಚರಿತ್ರೆ. ಅದಕ್ಕೆಲ್ಲ 1857ರಲ್ಲಿ ನ್ಯಾಯಾಲಯದ ಆದೇಶ ಕೂಡ ಆಗಿರುತ್ತದೆ ಪೂಜೆ ಮಾಡಲಿಕ್ಕೆ. ಪೂಜೆಯನ್ನು ಪ್ರಾರಂಭ ಮಾಡಿದ್ದು 1857ರಲ್ಲಿ ಒಡೆತನ ಹಕ್ಕಿ. 1853ರಲ್ಲಿ ರಾಮ ಜನ್ಮಭೂಮಿ ಒಡೆತನದ ಹಕ್ಕಿಗೆ ಹೋರಾಟ ಪ್ರಾರಂಭ ಆಯಿತು. ಇದು ದಾಖಲೆ ಇದೆ. ಇದು ಇವತ್ತು ಕೋರ್ಟ್ನಲ್ಲಿ ಕೂಡ ದಾಖಲೆ ಇದೆ. ದಾಖಲೆ ಇರುವ ಕಾರಣ ಸುನ್ನಿ ವಕ್ಫ್ ಮಂಡಳಿ ಇವತ್ತು ಆ ದಾಖಲೆಗಳನ್ನೆಲ್ಲ ನೋಡಿಯೇ ಇದನ್ನು ಒಪ್ಪಿಕೊಡ್ತಾ ಇದೆ. ನಾವು ಅದರ ವಿರೋಧ ಇಲ್ಲ, ನಾವು ಅಲ್ಲಿ ರಾಮ ಮಂದಿರ ಕಟ್ಟಬೇಕು ಮಾಡ್ತಾ ಇದೆ. 1949ರಲ್ಲಿ ರಾಮ ಲಲ್ಲನ ಮೂರ್ತಿಯನ್ನು ಸ್ಥಾಪನೆ ಮಾಡ್ಲಿಕ್ಕೂ ಆದೇಶ ಮಾಡಿದ್ದು ಸರ್ಕಾರ. ಅದರ ನಂತರ ಆಗಿರುತ್ತದೆ. ಅದರ ನಂತರ ಸ್ವತಂತ್ರ ಭಾರತದ ನಂತರದ ಪುರಾವೆಗಳಿವೆ. 1927ರಲ್ಲಿ ಬಾಬರ ದಾಳಿ ಮಾಡದಿದ್ರೆ ಅದು ಹಾಗೆ ದೇವಸ್ಥಾನ ಇರ್ತಿತ್ತು, ಅಲ್ಲಿ ದೇವಸ್ಥಾನ ಇರ್ತಾ ಇತ್ತು. ಯಾವುದೇ 1928ರಲ್ಲಿ ಆಗಿರ್ತದೆ ಅಲ್ಲಿ ಮಸೀದಿ ನಿರ್ಮಾಣ ಪುರಾವೆಗಳಿವೆ. ಅಲ್ಲಿ ದೇವಸ್ಥಾನ ಇರದೇ ಇದ್ರೆ ಬಾಬರ್ ಅಲ್ಲಿ ಬರ್ಬೇಕಿತ್ತು, ಯಾಕೆ ದಾಳಿ ಮಾಡಿದ? ಕ್ವಶನ್ ಮಾರ್ಕ್ ಕೇಳ್ಬೇಕಲ್ಲ ಪ್ರಶ್ನೆ. ಯಾಕೆ ದಾಳಿ ಮಾಡಿದ್ರು? ಇತ್ತು ಅಲ್ಲಿ ದಾಳಿ ಮಾಡಿದ ಕಾರಣ, ದೇವಸ್ಥಾನ ಇದ್ದ ಕಾರಣ ದಾಳಿ ಮಾಡಿದ ಸೃಷ್ಟಿಸುವಂತದ್ದು ಸುಳ್ಳು ಇತಿಹಾಸ ವಿಚಾರಗಳನ್ನ ಜನತೆಯ ಮುಂದೆ ಪುರಾಣಗಳು ಹೇಳ್ತಾ ಇದೆ, ಇತಿಹಾಸ ಹೇಳ್ತಾ ಇದೆ. ಅಲ್ಲಿ ಒಂದು ಭೂಮಿ ಇತ್ತು, ಆ ಭೂಮಿಯ ಮೇಲೆ 1528ರಲ್ಲಿ ಮಸೀದಿ ಸ್ಥಾಪನೆ ಆಗ್ತದೆ. ಪ್ರದೇಶ ಅಂತ ಹೆಸರು ಇರಲಿಲ್ಲ, ಕೌಶಲ ರಾಜ್ಯ ಅಂತ ಹೆಸರು ಇತ್ತು. ಕೌಶಲ ರಾಜ್ಯದ ರಾಜಧಾನಿ ಅಯೋಧ್ಯೆ ಮಾರ್ರೆ, ತಲೆಯಲ್ಲಿ ಇರಬೇಕು ನಿಮಗೆ. ಇತಿಹಾಸ ಅದು ಇತಿಹಾಸ, ಇದು ಇತಿಹಾಸ ಅಂತ ನೀವು ಹೇಳ್ಬೇಕು ಬಿಡಿ. ನಾವು ಹೇಳೋದು ಇತಿಹಾಸ ಅಲ್ಲ, ಅದು ಇತಿಹಾಸ. ಕೌಶಲ ರಾಜ್ಯ ಅಂತ ಹೆಸರು ಕೌಶಲ ರಾಜ್ಯದಲ್ಲಿದ್ದಂತಹ
ಆ ಅಯೋಧ್ಯೆ ರಾಜಧಾನಿ ಅದು ರಾಮನ ಜನ್ಮಭೂಮಿ, ಅದು ಪುಣ್ಯಭೂಮಿ, ಅದಕ್ಕೆ ಅಲ್ಲಿ ಮಂದಿರವಾಗಿತ್ತು. 1853 ನಂತರ ಆಗಿರ್ತದೆ ಇವರಿಗೆ, ಇವರು ಎಚ್ಚೆತ್ತುಕೊಳ್ಳೋದು ಇದು ರಾಮ ಜನ್ಮಭೂಮಿ ಅನ್ನುವಂಥದ್ದು. 1828 ನಂತರ 1853ರಲ್ಲಿ ಬ್ರಿಟಿಷರ ಕುತಂತ್ರದಿಂದ ಆಗಿರ್ತದೆ ಈ ಭೂಮಿ ರಾಮ ಜನ್ಮಭೂಮಿ ಅನ್ನುವಂತಹ ವಾದ ಕೇಳುವಂತದ್ದು. ಅಂದ್ರೆ ಬ್ರಿಟಿಷರೇ ಹೇಳಿದ್ರು ಇವರಿಗೆ, ಬ್ರಿಟಿಷರ ಕುತಂತ್ರದಿಂದ ಇಲ್ಲಿ ಕೆಲವು ಮನುವಾದ ದಾಳಿ ಆಗಿಲ್ಲ ಅಂತ ಹೇಳಿ, ದಾಳಿ ಆಗಿಲ್ಲ. ಇಲ್ಲಿ ಖಾಲಿ ಭೂಮಿ ಇತ್ತು. 1853 ತನಕ ಇದರ ಯಾವುದೇ ರೀತಿಯ ಚರ್ಚೆಗಳು ನಡೆದಿಲ್ಲ. ಅದರ ನಂತರದ ದಿನಗಳಲ್ಲಿ ಇಲ್ಲಿ ಬಾಬರ ಎಲ್ಲಿಯವ ಅಥವಾ ಬಾಬರ ಇಲ್ಲಿಯವ ಅನ್ನುವಂತಕ್ಕಿಂತ ಬಾಬರ ಮಸೀದಿ ಅನ್ನುವಂಥದ್ದು ಬಹಳ ಮುಖ್ಯ. ಇಲ್ಲಿ ಬಾಬರ ಮಸೀದಿ ಅನ್ನುವಂಥದ್ದು ಬಹಳ ಮುಖ್ಯ. ಇಲ್ಲಿ ಯಾರು ಕೂಡ ಭಾರತದಲ್ಲಿ ಹುಟ್ಟಿ ಬೆಳೆದು, ಇಲ್ಲಿ ಯಾರು ಕೂಡ ಇಲ್ಲಿರ್ತಕ್ಕಂಥ ಆರ್ಯ ಸಮಾಜವು ಕೂಡ ಇಲ್ಲಿ ಹುಟ್ಟಿ ಬೆಳೆದು ಬಂದಂತಹವರಲ್ಲ. ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಯಾರು ಕೂಡ ಇಲ್ಲಿ ಹುಟ್ಟಿ ಬೆಳೆದು ಬಂದಂತಹವರಲ್ಲ. ಇಲ್ಲಿ ಇತಿಹಾಸವನ್ನು ನಾವು ನೋಡ್ಬೇಕು. ನೋಡಿ, ನ್ಯಾಯಯುತವಾಗಿ ಮಾತಾಡಿ. ಬಾಬರ ಇಲ್ಲಿಯವ ಅಲ್ಲ ಅಂತ ನೀವೇ ಹೇಳ್ತೀರಿ, ನಿಮ್ಮ ಸಮಾಜ ಹೇಳ್ತದೆ, ನಿಮ್ಮ ಧರ್ಮ ಕೂಡ ಹೇಳ್ತದೆ. ಆದರೆ ಬಾಬರ ಭಾರತಕ್ಕೆ ಯಾಕೆ ಬಂದ? ಅತಿಕ್ರಮಣ ಬಂದ, ಸರಿ ಬರಲಿ, ವ್ಯವಹಾರ ವ್ಯಾಪಾರಕ್ಕೆ ಬಂದಂತ ಇವರ ಮನಸ್ಸಲ್ಲಿ ಇರಲಿ. ವ್ಯವಹಾರ ವ್ಯಾಪಾರಕ್ಕೆ ಬಂದವರು ಈ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿರ್ತಕ್ಕಂಥ ಮಂದಿರವನ್ನ ದಾಳಿ ಮಾಡಿ ಅದನ್ನು ತೆಗೆದಲ್ಲ, ಅದನ್ನೇ ಪರಿವರ್ತನೆ ಮಾಡಿ ಮಸೀದಿ ನಿರ್ಮಾಣ ಯಾಕೆ ಮಾಡಿದ್ರು? ಇದಾಗಿರ್ತದೆ ಸುಳ್ಳು ಇತಿಹಾಸ ಅನ್ನುವಂಥದ್ದು. ಅಲ್ಲಿ ಯಾವುದೇ ರೀತಿಯ ಕಟ್ಟಡಗಳಿರ್ಲಿಲ್ಲ, ಮಸೀದಿಯೋ ಅಥವಾ ಮಂದಿರವೋ ಯಾವುದೂ ಇರಲಿಲ್ಲ. ಅಲ್ಲಿ ಬರೇ ಭೂಮಿಯಲ್ಲಿ 1528ರಲ್ಲಿ ಅಲ್ಲಿ ಮಸೀದಿ ನಿರ್ಮಾಣ ಆಗುವಂತದ್ದು. ಇದು ಇತಿಹಾಸ. ಇದಕ್ಕೆ ಬೇಕಾದಂತ ಪುರಾವೆಗಳಿವೆ. ಸರಿ, ಕಟ್ಟಡ ಇರಲಿಲ್ಲ ಅಂತ ಇಟ್ಕೊಳ್ಳುವ. 1992ರಲ್ಲಿ ಬಿದ್ದಂತಹ ಕಟ್ಟಡವನ್ನು ಬಾಬರನ ಕಟ್ಟಡ ಅಂತ ಯಾಕೆ ಹೇಳ್ತೀರಿ? ಬಾಬರಿ ಮಸೀದಿ ಅಂತ ಹೇಳಿ 1528ರಲ್ಲಿ ಸ್ಥಾಪನೆ ಆಗಿದೆ. ಯಾರು ಮಾಡಿದ್ದು? ಬಾಬರ ನಿರ್ಮಿಸಿದ ಬಾಬರ ಮಸೀದಿ. ಬಾಬರ ಉತ್ತರ ಪ್ರದೇಶದ ಅಯೋಧ್ಯೆಯವನ ಅಲ್ಲಿ ನಿರ್ಮಾಣ ಮಾಡ್ಲಿಕ್ಕೆ, ಮಸೀದಿ ನಿರ್ಮಾಣ ಮಾಡ್ಲಿಕ್ಕೆ ದೇವಸ್ಥಾನ ಕೆಡವೇ ಮಾಡಿದ್ದ. 100% ಅದ್ರ ಮಾತಿಲ್ಲ. ಅದಕ್ಕೆ ಸೂಕ್ತವಾದ ದಾಖಲೆಗಳಿದೆ, ಇತಿಹಾಸ ಇದೆ. ಓಕೆ, ಸರಿ. ಹಾಗಾದ್ರೆ ಜಲೀಲ್ ಅವರೇ, ಇಷ್ಟೆಲ್ಲ ಈಗ ವಿವಾದ ಇದ್ದಾಗ ಬಹುಸಂಖ್ಯಾತರ ಭಾವನೆಗಳನ್ನು ಬೆಲೆ ಕೊಟ್ಟು ಅಲ್ಲೊಂದು ಮಂದಿರ ಆಗಲಿ, ಮಸೀದಿ ಬೇಡ ಅಂತ ಹೇಳುವಂತ ಚಾನ್ಸಸ್ ಇದೆಯಾ? ಅದನ್ನು ಯಾಕೆ ಹೇಳಲಿಕ್ಕೆ ಒಪ್ತಾ ಇಲ್ಲ ಮನಸ್ಸುಗಳು ನಿಮ್ಮದು? ಅಂದ್ರೆ ಸುನ್ನೀ ಬೋರ್ಡ್ ಇರ್ಬೋದು. ನೋಡಿ, ಇದು ಬಹಳ ಮುಖ್ಯವಾಗಿ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು. ಬಾಬರಿ ಮಸ್ಜಿದ್ ಅನ್ನುವಂತಹದ್ದು ಒಂದು ಪ್ರಾರ್ಥನಾಲಯಕ್ಕಿಂತ ಈ ರಾಷ್ಟ್ರದ ಭಾವೈಕ್ಯತೆಯ ಒಂದು ಸಂಕೇತ ಅಂತ ಹೇಳ್ಬೋದು. ಈ ರಾಷ್ಟ್ರದ ಭಾವೈಕ್ಯತೆಯ ಒಂದು ಸಂಕೇತ ಅದು. ಇದು ಬರೀ ಒಂದು ಮಸೀದಿಯಾಗಿ ನಾವು ನೋಡೋದಕ್ಕಿಂತ ಇಲ್ಲಿ ನೋಡಿ, ಅಲ್ಲಿ ಯಾವ ತೀರ್ಪಿನ ನಂತರ ಅಲ್ಲಿ ಅಲ್ಲಿ ನಮಾಜ್ ಬಂದಾಯ್ತು ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ನಾನು ಚರ್ಚೆಗೆ ಮುಂಚಿತವಾಗಿ ಹೇಳಿದ್ದೆ, ಇದಕ್ಕೆ BJP ಸಂಘ ಪರಿವಾರದವರು ಎದುರಿನಲ್ಲಿ ಎಷ್ಟು ಪಾತ್ರಧಾರಿಗಳು, ಇದರ ಸೂತ್ರಧಾರಿಗಳು ಹಿಂದೆ ಇದ್ದಾರೆ. ಅಲ್ಲಿ ಬೀಗ ಹಾಕಿದವರು, ಬೀಗವನ್ನು ತೆಗೆಸಿದವರು, ಶಿಲಾನ್ಯಾಸ ಮಾಡಿದವರು, ಇಷ್ಟೆಲ್ಲ ಕೃಷ್ಣಪ್ಪ ಪೂಜಾರಿ ಅವರು ಹೇಳಿದ ಹಾಗೆ ಭಾರತದ ಮೂಲೆ ಮೂಲೆಯಿಂದ ಕರಸೇವಕರಲ್ಲಿ 16 ದಿನಗಳಿಂದ ಅಲ್ಲಿ ಹೋಗಿ ಜಮಾಯಿಸುವಾಗ ಮೂಕ ಪ್ರೇಕ್ಷಕರಾಗಿ ನೋಡಿದಂತಹ, ಅಲ್ಲಿ ಆಡಳಿತ ನಡೆಸುವಂತಹ ಕೇಂದ್ರ ಸರ್ಕಾರದ ಪಕ್ಷದವರು ಇವತ್ತು ಇರಬೇಕಾಗಿತ್ತು. ಅದರ ನಂತರದ ದಿನಗಳಲ್ಲಿ, ಅದರ ನಂತರದ ಸಮಯದಲ್ಲಿ ಆ ಕರಸೇವಕರನ್ನ ಬಹಳ ಸೇಫ್ ಆಗಿ ಅದೇ ಕೇಂದ್ರ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ರೈಲಿನಲ್ಲಿ ಪ್ರಯಾಣಿಸುವಂತಹ ವ್ಯವಸ್ಥೆಯನ್ನು ಮಾಡಿಸಿಕೊಟ್ಟಂತಹ ಆ ಸರ್ಕಾರದ ಪ್ರತಿನಿಧಿಗಳು ಇವತ್ತು ಇರಬೇಕಾಗಿತ್ತು. ಅದು ಚರ್ಚೆಗೆ ಬೇಕಾಗಿರೋ ಅಂದ್ರೆ ನೋಡಿ, ಅವರು ಹಿಂದೂ ಪರ ಅಂತಲ್ಲ, ಹಿಂದುತ್ವದ ಪರ. ಹಿಂದೂ ಅಂತ ಹೇಳಿದ್ರೆ ನಮ್ಮ ಸಹೋದರರು, ಅವರ ಬಗ್ಗೆ ನಮ್ಗೆ ಯಾವುದೇ ರೀತಿಯ ಅಭಿಪ್ರಾಯ ವ್ಯತ್ಯಾಸ ಇಲ್ಲ. ನಮ್ಗೆ ಇಲ್ಲಿರ್ತಕ್ಕಂತಹದ್ದು ಹಿಂದುತ್ವ ಅನ್ನುವಂತ ಆ ಫ್ಯಾಸಿಸ್ಟ್ ಏನಿದೆ, ಮನುವಾದ ಏನಿದೆ, ಅದರ ವಿರುದ್ಧವಾಗಿರ್ತದೆ. ಆ ಒಂದು ಚಿಂತನೆ ಇರ್ತಕ್ಕಂತಹದ್ದು ಅಲ್ಲಿದ್ದಂತಹ ಕೆಲವೊಂದು ಕಾಂಗ್ರೆಸ್ ನಾಮಧಾರಿ ಜಾತ್ಯತೀತವಾದಿಗಳಲ್ಲಿತ್ತು. ಅವರ ಪಾತ್ರವು ಕೂಡ ಇದರಲ್ಲಿ ಬಹಳ ಮುಖ್ಯವಾಗಿತ್ತು. ಯಾವ ರೀತಿ ಇವರು ನೇರವಾಗಿ ಅದರಲ್ಲಿ ಪಾಲ್ಗೊಂಡಿದ್ರು, ಪರೋಕ್ಷವಾಗಿ ಅವರು ಕೂಡ ಅದರಲ್ಲಿ ಬೆಂಬಲವಾಗಿ ಅವರಿಗೂ ಬೇಕಿತ್ತು, ರಾಮ ಮಂದಿರ ಆಗಬೇಕಿತ್ತು ಅಂತ ಅದು ಅವರ ಹತ್ರ ಕೇಳಬೇಕಾಗ್ತದೆ. ಅದಕ್ಕೆ ನಾನು ಕೇಳಿದೆ, ಅವರನ್ನು ಕರೆಯಬೇಕಾಗಿತ್ತು ಚರ್ಚೆಗೆ. ಇವರು ಮಾಡಿದ ಆರೋಪ ಕಾಂಗ್ರೆಸ್ನವರು ಸಪೋರ್ಟ್ ಮಾಡಿದ್ರು ಅಂತ, ನಮ್ಗೆ ಅಂತ ಹೇಳಿದ್ರೆ ಹಿಂದುತ್ವಕ್ಕೆ ಸಪೋರ್ಟ್ ಮಾಡಿದ್ರು ಅಂತ ಇವರ ವಾದ. ನೋಡಿ, ಇವತ್ತು ಕಪಿಲ್ ಸಿಬಲ್ ಹೇಳ್ತಾರೆ ಅಲ್ಲಿ ರಾಮ ಮಂದಿರ ಕಟ್ಟಲಿಕ್ಕಿಲ್ಲ, ರಾಮ ಮಂದಿರ ಕಟ್ಟಬಾರ್ದು. ಕಪಿಲ್ ಸಿಬಲ್ ಕಾಂಗ್ರೆಸ್ ನಾಯಕ. ಈ ವಿಚಾರಣೆಯನ್ನ 2019ಕ್ಕೆ ಕೊಂಡೋಗಬೇಕು. ಯಾಕೆ ಹೇಳ್ತಾರೆ?
ಒಂದು ಮಾತು, ಅದು ಶಿಲಾನ್ಯಾಸ ಮಾಡಿದವರು ರಾಜೀವ್ ಗಾಂಧಿ ಅವರಿರುವಾಗ ಶಿಲಾನ್ಯಾಸ ಆಯಿತು. ರಾಜೀವ್ ಗಾಂಧಿ ಯಾರು ಸ್ವಾಮಿ? ಅವರ ಮತ್ತಿನ ವಿಚಾರ ಬೇಡಿ. ರಾಜೀವ್ ಗಾಂಧಿ ಈ ದೇಶದ ಒಬ್ಬ ಹಿಂದೂ, ಅಥವಾ ನರಸಿಂಹರಾವ್ ಇರಬಹುದು, ಅವರು ಈ ದೇಶದ ಒಬ್ಬ ಹಿಂದೂ. ಅವರ ಹಿಂದುತ್ವವನ್ನು ಒಪ್ಪಲೇಬೇಕು, ಪಕ್ಷ ಬೇರೆ. ನಾನು ಹೇಳ್ತಾ ಇರೋದು, ಇವತ್ತು ಏನೋ ರಾಜಕಾರಣಕ್ಕೋಸ್ಕರ ಕಾಂಗ್ರೆಸ್ನಲ್ಲಿರೋ ಹಿಂದೂಗಳು ಮಾತಾಡಬಹುದು, ಅವರ ಅಂತಃಕರಣ ಒಪ್ಪುವುದಿಲ್ಲ. ಅದನ್ನು ಅಂತಃಕರಣ, ನಾವು ರಾಮ ಭಕ್ತರು, ನಾವು ರಾಮನನ್ನು ಒಪ್ಪಲೇಬೇಕು, ರಾಮನಿಗೋಸ್ಕರ ಯಾವ ತ್ಯಾಗಕ್ಕೂ ತಯಾರಾಗಿರ್ಬೇಕನ್ನುವರು ಸಾವಿರಾರು ಜನ ಇರ್ತಾರೆ. ಅಲ್ಲ, ಹಾಗಿದ್ರೆ ಕೃಷ್ಣಪ್ಪ ಅವರು ಇದನ್ನು ರಾಜಕೀಯ ಬಿಟ್ಟು ಕೂಡ ಬೇರೆ ರೀತಿಯಲ್ಲಿ ಪರಿಹರಿಸಲಿಕ್ಕೆ ಸಾಧ್ಯ ಇಲ್ಲ? ಖಂಡಿತ ಆಗ್ತಾ ಇದೆ ನೋಡಿ, ಆಗ್ತಾ ಇದೆ. ಆಗುವಾಗ ಇವರು ಬಿಡ್ತಾ ಇಲ್ಲಲ್ಲ ನೋಡಿ. ಇವತ್ತು ಕೋರ್ಟಲ್ಲಿ ಅವರು ಸುನ್ನಿ ವಕ್ಫ್ ಮಂಡಳಿ, ಅಲ್ಲಿಯ ಮುಸಲ್ಮಾನರು, ಈಗ ಇಲ್ಲಿ ಅವರು ಮಾತಾಡ್ತಾರೆ ಬಿಡಿ, ಅವರ ಹೋರಾಟ, ಇವರ ಪಕ್ಷದ ಎಜೆಂಡಾ. ಅಲ್ಲಿಯ ಮುಸಲ್ಮಾನರು ಅದರ ಎಲ್ಲ ಕೆಲಸಗಳನ್ನು ಮಾಡುವವರು, ಇವತ್ತಿಗೂ ದೇವರ ಕೆಲಸವನ್ನು ಮಾಡುವವರು, ಅದಕ್ಕೆ ಬೇಕಾದಂಥ ವಸ್ತ್ರ ಹೊಳೆಯುವವರು ಎಲ್ಲ ಮುಸಲ್ಮಾನರಲ್ಲಿ. ಉತ್ತರ ಪ್ರದೇಶದ ಮುಸಲ್ಮಾನರು ಅದಕ್ಕೆ ಆ ವಿಚಾರಕ್ಕೆ ಹೋಗ್ತಾ ಇಲ್ಲ. ನಮಗೆ ಇಲ್ಲಿ ಶಾಂತಿ ಬೇಕು, ನೆಮ್ಮದಿ ಬೇಕು, ನಾವೆಲ್ಲ ಭಾವೈಕ್ಯದಿಂದ ಬದುಕಬೇಕು, ಅದಕ್ಕೋಸ್ಕರ ರಾಮಲಲ್ಲನ ಮಂದಿರ ಇತ್ತು, ಅಲ್ಲಿ ಮಂದಿರ ಆಗಲಿ, ನಮಗೆ ಮಸೀದಿ ಕಟ್ಟಿಕೊಡಿ, ನಮಗೆ ಒಂದು ಮಸೀದಿ ಬೇಕು. ಯಾಕಂತ ಹೇಳಿದ್ರೆ ಆ ಊರಿನ ಮುಸಲ್ಮಾನರಿಗೆ ಒಂದು ಮಸೀದಿ. ಸುನ್ನಿ ಮುಸಲ್ಮಾನರು ಹೇಳಲಿಲ್ಲ ನೋಡಿ, ಭಾರತದಲ್ಲಿ ಇರ್ತಕ್ಕಂಥ 4% ನಿಮ್ಮ ಸುನ್ನಿ ವಕ್ಫ್ ಮಂಡಳಿಯವರು ಈಗ ಹೋರಾಟ ಮಾಡ್ತಕ್ಕಂಥವರು ಸುನ್ನಿ ವಕ್ಫ್ ಮಂಡಳಿಯವರು. ಇವರು ಹೇಳಿದಂತಹ ಪ್ರಸ್ತಾವನೆಯನ್ನ ಮುಂದಿಟ್ಟಿರ್ತಕ್ಕಂಥವರು ಸಿಯಾ ಮುಸಲ್ಮಾನರು. ಮುಸಲ್ಮಾನರಲ್ಲಿರ್ತಕ್ಕಂಥ ಬರೀ 4% ಜನಸಂಖ್ಯೆ ಮಾತ್ರ ಅವರದ್ದು ಇರ್ತಕ್ಕಂಥ. 96% ಜನಸಂಖ್ಯೆ ಇಲ್ಲಿ ಹೇಳ್ತಾ ಇದೆ ಅಲ್ಲಿ ಮಸೀದಿ ನಿರ್ಮಾಣ ಆಗ್ಬೇಕು ಅಂತ ಹೇಳಿ. ಇಲ್ಲ ಅದನ್ನ ನಾವು ಒಪ್ಪುದಿಲ್ಲ ಅಂತ, ಅದನ್ನ ನಾವು ಒಪ್ಪುದಿಲ್ಲ. ಕರ್ನಾಟಕದಲ್ಲಿ ಬಿಟ್ರೆ, ಇವತ್ತು ಕರ್ನಾಟಕದಲ್ಲಿ ಇಲ್ಲಿ ಇರತಕ್ಕಂಥ ಕೆಲವು ಸಂಖ್ಯೆಯ ಮುಸಲ್ಮಾನರು ಬಿಟ್ರೆ, ಎಲ್ಲರಲ್ಲ, 1% 2% ಮುಸಲ್ಮಾನರು ವಿರೋಧ ಮಾಡೋದು ಬಿಟ್ರೆ, ಇಡೀ ಜಗತ್ತಿನ, ಇಲ್ಲಿ ಅಲ್ಲ ಜಗತ್ತಿನ ಮುಸಲ್ಮಾನರು ಹೇಳ್ತಾ ಇದ್ದಾರೆ ಭಾವೈಕ್ಯತೆ ಸಂಕೇತ. ಇವರು ಹೇಳಿದಾಗೆ ಶ್ರೀರಾಮನ ಮಂದಿರ ಆಗಬೇಕು, ಆ ಭಾವೈಕ್ಯತೆ ಸಂಕೇತವಾಗಿ ಅಲ್ಲಿ ಮಸೀದಿ ನಿರ್ಮಾಣ ಮಾಡಿ, ಬೇರೆ ಜಾಗ ಉಂಟು, ಎರಡು ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಾವು ಹೇಳ್ತಾ ಇರೋದು, ಹಿಂದೂಗಳು ಹೇಳ್ತಾ ಇರೋದು, ಜನ್ಮಭೂಮಿಯಲ್ಲಿ ಏನಾಗಬೇಕು, ನನ್ನ ಜನ್ಮಭೂಮಿಯ ಹಕ್ಕು ನನಗೆ ಇರ್ತದೆ, ರಾಮನ ಜನ್ಮಭೂಮಿಯ ಹಕ್ಕು ರಾಮನಿಗೆ ಇರ್ತದೆ, ಅಲ್ಲಾಹನ ಜನ್ಮಭೂಮಿಯ ಹಕ್ಕು, ಮೊಹಮ್ಮದ್ ಪೈಗಂಬರ್ ಜನ್ಮಭೂಮಿಯ ಹಕ್ಕು ಮೊಹಮ್ಮದ್ ಪೈಗಂಬರ್ಗೆ ಇರ್ತದೆ, ಯೇಸುನ ಜನ್ಮಭೂಮಿಯ ಹಕ್ಕು ಯೇಸುಗೆ ಇರ್ತದೆ. ಅದನ್ನು ಬದಲಾವಣೆ ಮಾಡಲಿಕ್ಕೆ ಹೋಗಬಾರ್ದು. ಇದು ನಮ್ಮ ವಾದ. ಓಕೆ ಜಲ್ಲವ್, ಎಷ್ಟೇ ನೀವು ಕಾಂಗ್ರೆಸ್ನವರು ಹೇಳಬೇಕಿತ್ತು ಅದೆಲ್ಲ ಬೇರೆ ವಿಚಾರ. ಆದರೆ ಒಂದು ವೇಳೆ ಸುನ್ನಿ ವಕ್ಫ್ ಮಂಡಳಿಯವರು ವಿರೋಧ ಮಾಡದೇ ಇದ್ರೆ ಕಾಂಗ್ರೆಸ್ ಕೂಡ ಅಸ್ತ್ರ ಇರಲಿಲ್ಲ, ಏನು ಮಾಡಲಿಕ್ಕೆ ಆಗ್ತಿರಲಿಲ್ಲ. ವಿರೋಧ ಇದ್ದ ಕಾರಣ ಕಾಂಗ್ರೆಸ್ ಎಲ್ಲ ಒಂದು ಕಡೆಯಲ್ಲಿ ಅದನ್ನು ಯೂಸ್ ಮಾಡ್ತಾ ಇದೆ ಬಿಟ್ಟರೆ, ಮುಸ್ಲಿಮರಿಗೆ ತೊಂದರೆ ಆಗಬಾರ್ದು ಅಥವಾ ಅವರಿಗೆ ಬೇಸರ ಆಗಬಾರ್ದು ನಮ್ಮ ವೋಟ್ ಬ್ಯಾಂಕ್ ಅಂತ. ಆದರೆ ನಿಮ್ಗೆ ಅನಿಸ್ತಾ ಉಂಟು ಸುನ್ನಿ ವಕ್ಫ್ ಮಂಡಳಿಯವರೇ ಸುಮ್ಮನೆ ಕೂತ್ಕೊಂಡಿದ್ರೆ ಆಗಲಿಯಪ್ಪ ಅಂತ ಹೇಳಿದ್ರೆ ಪ್ರಾಬ್ಲಮ್ ಇರಲಿಲ್ಲ ನಿಮ್ಗೆ ಅನಿಸ್ತಾ ಇದೆ? ಅಂತಹ ಒಂದು ಪ್ರಮೇಯ ಇಲ್ಲಿ ಉದ್ಭವ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂತ ಹೇಳಿದ್ರೆ ಈ ಮಸೀದಿ ಅನ್ನುವಂಥದ್ದು ನಮ್ಮ ಪ್ರಾರ್ಥನಾಲಯ, ನಮ್ಮ ಧರ್ಮದ ನಮಾಜ್ ಆಗುದಿಲ್ಲ ಅಂತ ಹೇಳ್ತಾರೆ. ಅಲ್ಲಿ ನಮಾಜ್ ಆಗದ ಹಾಗೆ ಯಾವಾಗ ಅಲ್ಲಿ ಬೀಗ ಹಾಕಿದ್ರು ಅನ್ನೋದನ್ನು ನಾವು ಸ್ವಲ್ಪ ತೆಗೆದು ನೋಡಬೇಕು. ಸ್ವತಂತ್ರ ಭಾರತದ ನಂತರ ಅಲ್ಲಿ ಅದರ ಅಂತಹ ಒಂದು ಬೆಳವಣಿಗೆ ನಡೆಯುವಂಥದ್ದು. ಅಲ್ಲಿ ಅಷ್ಟರವರೆಗೆ ನಿರಂತರವಾಗಿ ಅಲ್ಲಿ ನಮಾಜ್ಗಳು ನಿರ್ವಹಿಸ್ತಾ ಇತ್ತು. ಸರ್ಕಾರ ಆಗಿರ್ತದೆ ಅಲ್ಲಿ ನಮಾಜಿಗೆ ನಿರ್ಬಂಧ ಹಾಕಿರುವಂಥದ್ದು. ಅಲ್ಲಿಯ ನಂತರ ಅಲ್ಲಿ ಕೋರ್ಟಲ್ಲಿ ಇವರು ಇಷ್ಟೆಲ್ಲ ಮಾತಾಡುವವರು ಭಾರತ ಸರ್ಕಾರದ ಸಂವಿಧಾನಕ್ಕೆ ಒಂದು ವೇಳೆ ಇವರು ತಲೆಬಾಗುವುದಾದರೆ ವಿಚಾರಗಳು ಕೋರ್ಟ್ ಮೆಟ್ಲೇರಿತ್ತು. ಕೋರ್ಟಿನ ಆದೇಶ ಏನು ಬರ್ತದೆ ಅನ್ನೋದನ್ನು ನಾವು ಕಾದುಕೊಂಡಿತ್ತು. ಇವತ್ತು ನಾವು ಸಂಯಮದಿಂದ ಸಹನೆಯಿಂದ ಕೂತಿದ್ದೇವೆ. ಯಾಕಂತ ಹೇಳಿದ್ರೆ ಇದು ಸುಪ್ರೀಂ ಕೋರ್ಟ್ನಲ್ಲಿದೆ, ತೀರ್ಮಾನ ಬರಲಿ. ಆ ಒಂದು ಘನ ಯಾವ ರೀತಿ ತೀರ್ಪು ನೀಡುತ್ತದೆ ಅದನ್ನು ನಾವು ನೋಡುವ. ಅದು ಬಿಟ್ಟು ನಮ್ಗೆ ಇವತ್ತೇ ಆಗ್ಬೇಕು ಅವತ್ತೇ ಆಗ್ಬೇಕು ಅನ್ನುವಂಥದ್ದಲ್ಲ. ನಾವು 25 ವರ್ಷ ಈ ರಾಷ್ಟ್ರದ ಮುಸಲ್ಮಾನರು ಸಹನೆಯಿಂದ ತಾಳ್ಮೆಯಿಂದ ಇವರು ಒಂದು ವೇಳೆ ಈ ಸಂವಿಧಾನಕ್ಕೆ ಇವರು ಈ ಸಂವಿಧಾನವನ್ನು ತಿರುಚಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಈ ಸಂವಿಧಾನ ಮಡಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಬಹಳಷ್ಟು ಬಾರಿ ಪ್ರಸ್ತಾವ ಮಾಡಿದ್ದಾರೆ. ಒಂದು ವೇಳೆ ಇವರು ಸಂವಿಧಾನಕ್ಕೆ ಗೌರವ ಕೊಡುವುದಾದ್ರೆ 1992 ಡಿಸೆಂಬರ್ 6ನೇ ತಾರೀಕು ಭಾರತ ರಾಷ್ಟ್ರಕ್ಕೆ ಒಂದು ಕಪ್ಪು ಚುಕ್ಕೆಯಾಗಿ ಒಂದು ಕರಾಳ ದಿನವಾಗಿ ಇಲ್ಲಿ ಇರಲಿಲ್ಲ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಅದು ಕಪ್ಪು ಚುಕ್ಕೆ ಅಲ್ಲ ಸ್ವಾಮಿ. ನೀವು ಕಪ್ಪು ಚುಕ್ಕೆ ಹೇಳಲಿಕ್ಕೆ ಅಲ್ಲಿ ಮಸೀದಿ ಇರಲಿಲ್ಲ ಸ್ವಾಮಿ. ಇಡೀ ಪ್ರಪಂಚದಲ್ಲಿ ನೀವು ಕಪ್ಪು ಚುಕ್ಕೆ ಹೇಳಲಿಕ್ಕೆ ಅಲ್ಲಿ ಮಸೀದಿ ಇರಲಿಲ್ಲ. ಅಲ್ಲಿ ಹಳೆ ಕಟ್ಟಡ ಇತ್ತು, ಹಳೆ ಮಂದಿರ ಇತ್ತು.
ಹೊಸ ಮಂದಿರಕ್ಕೆ ಶಿಲಾನ್ಯಾಸ ಮಾಡಿದ್ದೇವೆ. ಆ ಮಸೀದಿಯನ್ನು ಧ್ವಂಸಗೊಳಿಸಿರುವಂತದ್ದು ಅದು ಮಸೀದಿ ಅಲ್ಲ, ಅಲ್ಲಿ ನಮಾಜ್ ಆಗ್ತಾ ಇರಲಿಲ್ಲ, ಅಲ್ಲಿ ನಿಮ್ಮ ದಾವೆಗಳು ನಡೀತಾ ಇರುವಾಗ ಮೈಕ್ ಇಟ್ಟುಕೊಂಡು ನಮಾಜ್ ಮಾಡ್ತಾ ಇರಲಿಲ್ಲ, ನೀವು ಒಂದು ವೇಳೆ ಮಾಡ್ತಾ ಇರಲಿಲ್ಲ, ಒಂದು ವೇಳೆ ಸಂವಿಧಾನಕ್ಕೆ ಬೆಲೆ ಸರ್ಕಾರವೇ ಹೇಳಿದೆ. ಅಂದ್ರೆ ಇವರ ಮನಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಇಲ್ಲಿಯ ಪ್ರಜಾಪ್ರಭುತ್ವ ವ್ಯವಸ್ಥೆ ಇವರಿಗೆ ಇಷ್ಟ ಇಲ್ಲವಂತದ್ದು, ಇಲ್ಲಿಯ ಸಂವಿಧಾನವನ್ನೇ ತಿರುಚಲಿಕ್ಕೆ ಮತ್ತು ಇದನ್ನ ಮುಚ್ಚಿ ಹಾಕ್ಲಿಕ್ಕೆ ಇಲ್ಲಿ ಪ್ರಯತ್ನಗಳು ನಡೀತಾ ಇದೆ. ಅದರ ಒಂದು ಭಾಗ ಆಗಿರ್ತದೆ ಅದು. ಸ್ವಾಮಿ, ಇತಿಹಾಸದಿಂದ ಸಹಿಸಿಕೊಂಡು ಬಂದವರು ಹಿಂದೂಗಳು, ಇಲ್ಲಿಯ ಹಿಂದೂಗಳು. ಆದ್ರೂ ಇಲ್ಲಿಯ ಹಿಂದೂಗಳು ಕ್ರಾಂತಿಕಾರಿ, ಭಯೋತ್ಪಾದಕರು, ಉಗ್ರಗಾಮಿಗಳಾಗಿಲ್ಲ. ಖಂಡಿತವಾಗಿಯೂ ಆಗಿಲ್ಲ. ಆಗುತ್ತಿದ್ರೆ ಭಾರತ ದೇಶದ ಹಿಂದೂಗಳು ಉಗ್ರಗಾಮಿಗಳು ಎಲ್ಲರೂ ಆದ್ರೂ ಅಂತ ಇಟ್ಕೊಳ್ಳಿ, ಬಾಂಗ್ಲಾದೇಶದಾಗೆ, ಕಾಶ್ಮೀರದಾಗೆ ಪರಿಸ್ಥಿತಿ ಏನಾಗಬಹುದು ಇವ್ರೆ? ಎಲ್ಲಾ ಧರ್ಮದವರು, ಎಲ್ಲಾ ಜನಾಂಗದವರು ಎಲ್ಲಾ ಜನಾಂಗದವರು ನಾವು ಒಟ್ಟಿಗೆ ಇರೋಣ ಅಂತ ಹೇಳಿದವರೇ ಹಿಂದೂ ಧರ್ಮ. ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಿದ ಧರ್ಮವೇ ಹಿಂದೂ ಧರ್ಮ. ಅದೇ ಹೇಳಿದ್ದು, ಎಲ್ಲ ಮನುಕುಲದಲ್ಲಿ ನೀವು ನಾವು ಇನ್ನೊಬ್ಬರು ಮತ್ತೊಬ್ಬರು ಸೇರಿ ಮಾನವ ಜನ್ಮದಲ್ಲಿ ಮನುಕುಲದಲ್ಲಿ 10%, 2%, 3% ಜನ ಉಗ್ರಗಾಮಿಗಳು, ಭಯೋತ್ಪಾದಕರು, ರಾಕ್ಷಸರು ಇರಬಹುದು. ಅಂಥವ್ರು ಮಾತ್ರ ದೇಶದ ಒಳಗೆ ಆಗತಕ್ಕಂತಹ ಧರ್ಮ ಕಾರ್ಯಕ್ಕೆ, ಸತ್ಯ ಕಾರ್ಯಕ್ಕೆ, ಸಹಮತಕ್ಕೆ, ಸಹಬಾಳ್ವಕ್ಕೆ ಇವತ್ತು ತೊಂದರೆ ಆಗ್ತಾ ಇದೆ. ನಾವು ಹೇಳ್ತಾ ಇರೋದು ನಿಜವಾದ ಭಾರತ ದೇಶದ ಪರಂಪರೆಯಲ್ಲಿ ಈ ರಾಷ್ಟ್ರದ ಹಿಂದೂಗಳ ಬಗ್ಗೆ ನಮಗೆ ಅಪಾರವಾದಂತಹ ಗೌರವ ಇದೆ. ಅವರ ಬಗ್ಗೆ ನಮಗೆ ಯಾವುದೇ ರೀತಿಯ ಚರ್ಚೆಗಳಿಲ್ಲ. ಇಲ್ಲಿರ್ತಕ್ಕಂತಹ ಹಿಂದುತ್ವದ ಅಮಲೇರಿದಂತಹ ಕೆಲವೊಂದು ವ್ಯಕ್ತಿಗಳೇನಿದ್ದಾರೆ, ನೀವು ಈಗ ಶಬ್ದವನ್ನು ಪ್ರಯೋಗಿಸಿದಂತಹ ಆ ಒಂದು ಅಮಲೇರಿದಂತಹ ವ್ಯಕ್ತಿಗಳೇನಿದ್ದಾರೆ, ಅವರ ಬಗ್ಗೆ ಇಲ್ಲಿರ್ತಕ್ಕಂಥ ಇಲ್ಲಿಯ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ವಿರೋಧವಾಗಿ ಮಾತನಾಡುವಂಥದ್ದು, ಇಲ್ಲಿಯ ಸಂವಿಧಾನವನ್ನು ತಿದ್ದುಪಡಿ ಮಾಡಬೇಕನ್ನುವಂತಹ ಹೋರಾಟ ಮಾಡುವಂಥದ್ದು. ಎಲ್ಲ ಹಿಂದೂಗಳಿಗೆ ಅಲ್ಲಿ ರಾಮ ಮಂದಿರ ಆಗ್ಬೇಕಂತ ಮನಸ್ಸಿಲ್ಲ. ಖಂಡಿತವಾಗಿಯೂ ಈ ರಾಷ್ಟ್ರದ ಶಾಂತಿಯನ್ನ, ಸೌಹಾರ್ದತೆಯನ್ನ ಮತ್ತು ಜಾತ್ಯತೀತ ವ್ಯವಸ್ಥೆಯನ್ನ ಗಟ್ಟಿ ಹಿಡಿಯುವಂತಹ ಯಾವುದೇ ಒಬ್ಬ ಹಿಂದೂಗಳಿಗೆ ಅಲ್ಲಿ ಮಂದಿರ ಆಗಬೇಕು ಅನ್ನುವಂತಹ ಉತ್ತೇಜನ ಇಲ್ಲ. ಇಲ್ಲಿರ್ತಕ್ಕಂಥದ್ದು ಸಣ್ಣ ಜನಸಂಖ್ಯೆ ಇರ್ತಕ್ಕಂತಹ, ಸಣ್ಣ ಅನುಪಾತದಲ್ಲಿರ್ತಕ್ಕಂತಹ ಈ ಒಂದು ಮನುವಾದವನ್ನು ಮತ್ತು ಸಂಘ ಪರಿವಾರವನ್ನು ಯಾರು ಬೆನ್ನಟ್ಟಿ ಹೋಗ್ತಾ ಇದ್ದಾರೆ, ಇವರುಗಳಿಗೆ ಮಾತ್ರ ಅನ್ನುವಂಥದ್ದಾಗಿದೆ. ಬಹಳ ಸ್ಪಷ್ಟವಾಗಿ ನಮಗೆ ಅರ್ಥವಾಗುವಂಥ ಈ ದೇಶದ ಹಿಂದೂ ತಾಯಿಯ ಗರ್ಭದಲ್ಲಿ ಜನನಾಗಿದ್ದು ಅಂತ ಇದ್ರೆ ರಾಮ ಮಂದಿರವನ್ನು ವಿರೋಧಿಸುವುದಿಲ್ಲ, ಹಿಂದೂ ಧರ್ಮವನ್ನು ವಿರೋಧಿಸುವುದಿಲ್ಲ. ಅವನ ತಾಯಿಗೆ, ನಿಜವಾದ ತಾಯಿಗೆ ಹುಟ್ಟಿದ್ದಾದ್ರೆ ರಾಮ ಮಂದಿರ ವಿರೋಧಿಸಿದಿಲ್ಲ. ಆ ವಿರೋಧಿಸಿದ ಪರಿಣಾಮ ಆ ವಿವಾದಿತ ಕಟ್ಟಡ ಧ್ವಂಸವಾಯಿತು. ಅದು ನಮ್ಮ ವಿಜಯದ ಸಂಕೇತವೇ, ಅದರ ಮಾತಿಲ್ಲ. ಹಿಂದೂ ಸಮಾಜದ, ಈ ದೇಶದ, ಇಲ್ಲಿಯ ಧರ್ಮದ, ಇಲ್ಲಿಯ ಪರಂಪರೆಯ ಶ್ರೀರಾಮನ ವಿಜಯದ ಸಂಕೇತವಾಗಿ ಅದು ಆಗ್ತಾ ಇದೆ. ಅದಕ್ಕೆ ಜಗತ್ತು ಇಲ್ಲಿ ಬಿಡಿ, ಬರೀ ಭಾರತ ಅಲ್ಲ, ಜಗತ್ತಿನ ಹಿಂದೂಗಳು, ಜಗತ್ತಿನ ಎಲ್ಲ ದೇಶ ಪ್ರೇಮಿಗಳು, ಜಗತ್ತು ಪ್ರೇಮಿಗಳು ಇವತ್ತು ಭಾರತದತ್ತ ನೋಡ್ತಾ ಇದ್ದಾರೆ. ಭಾರತದಲ್ಲಿ ಒಳ್ಳೆಯ ಕೆಲಸ ಆಗ್ತಾ ಇದೆ. ಅದಕ್ಕೋಸ್ಕರ ನಮ್ಮ ಧರ್ಮದಲ್ಲಿ ಕೂಡ ಅದನ್ನೇ ಹೇಳ್ತಾ ಇದೆ. ನಮ್ಮ ಧರ್ಮ ಕೂಡ, ಈಗ ನಿಮ್ಮ ಮುಸಲ್ಮಾನ್ ಧರ್ಮ ಏನೇ ಹೇಳ್ತದೋ ಅದು ನಿಮಗೆ ಬಿಟ್ಟದ್ದು. ನಮ್ಮ ಧರ್ಮದಲ್ಲಿ ಕೂಡ ಅಧರ್ಮ ನಾಶವಾಗುತ್ತಿರುವಾಗ, ಪೂರ್ತಿ ಧರ್ಮ ನಾಶವಾಗ್ತದೆ, ಧರ್ಮ ಉಳಿಯುವುದೇ ಇಲ್ಲ ಅಂತ ಹೇಳಿದಾಗ ನಮ್ಮ ಧರ್ಮ ಗ್ರಂಥದಲ್ಲಿ ಹೇಳಿದ್ದಾರೆ ಶ್ರೀಕೃಷ್ಣ ಪರಮಾತ್ಮ, ಧರ್ಮ ರಕ್ಷಣೆಗಾಗಿ ನಾನು ಬೇರೆ ಬೇರೆ ಮಾನವ ರೂಪದಲ್ಲಿ ಆಗಿರಬಹುದು, ಅಥವಾ ಋಷಿ ಪರಂಪರೆಗಳ ರೂಪದಲ್ಲಿರೋ ಸನ್ಯಾಸಿಗಳ ರೂಪದಲ್ಲಿರಬಹುದು, ನಾನು ಮತ್ತೊಮ್ಮೆ ಅವತಾರವೆತ್ತಿ ಬರುತ್ತೇನೆ ಅಂತ ಹೇಳಿದಾಗೆ ಇಲ್ಲಿ ಈ ದೇಶದ ಪರಂಪರೆಗೆ ಬೇರೆ ಬೇರೆ ದಾಳಿ ಮಾಡಿದರು. ಮೊಘಲರು, ಡಚ್ಚರು, ಫ್ರೆಂಚರು, ಈ ಬ್ರಿಟಿಷರು ಎಲ್ಲರೂ ಮಾಡಿದರು. ಎಲ್ಲ ಈ ದೇಶವನ್ನೇ ಮುಗಿಸ್ಬೇಕಂತ ಮಾಡಿದರು. ಇವತ್ತಿನವರೆಗೆ ಇಲ್ಲಿಯ ಪರಂಪರೆಯನ್ನು, ಹಿಂದುತ್ವವನ್ನು, ಹಿಂದೂ ಧರ್ಮವನ್ನು ನಾಶ ಮಾಡಲಿಕ್ಕೆ ಯಾರಿಂದಲೂ ಆಗಲಿಲ್ಲ. ಅದು ಇನ್ನು ಮುಂದೆ ಆಗುವುದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಒಂದು ಶಕ್ತಿಯುತವಾದಂಥ ಭಾರತ ಇದು. ಇಲ್ಲಿ ಒಂದು ಧರ್ಮ ಇದೆ, ಇಲ್ಲಿ ಎಲ್ಲರೂ ಒಟ್ಟಿಗೆ ಹೋಗೋಣ ಅನ್ನತಕ್ಕಂಥ ಸಾಮರಸ್ಯದ ಬಾಲ್ವೆ ಇದೆ. ಆ ಬಾಲ್ವೆಗೋಸ್ಕರ ರಾಮ ಮಂದಿರ ಆಗಬೇಕು ಅಂತ ಹೇಳ್ತಾ ಇದ್ದೇವೆ ಹೊರತು ಬೇರೆ ಯಾವುದೇ ವಿಚಾರ ಅಲ್ಲ. ನಾವೆಲ್ಲರೂ ಒಟ್ಟಾಗಿ ಅದನ್ನು ಮಾಡಬೇಕು. ಇವತ್ತು ದೇಶದ ವಿಚಾರ, ಇಡೀ ದೇಶದಲ್ಲಿ ಹೇಳ್ತಾ ಇದ್ದ ವಿಚಾರವನ್ನು ನಾನು ಹೇಳ್ತಾ ಇದ್ದೇನೆ. ಕೇವಲ ಕೃಷ್ಣ ಪೂಜಾರಿ ಹೇಳ್ತಾ ಇಲ್ಲ, ಜಗತ್ತಿನ ಎಲ್ಲ ಜನ ಹೇಳ್ತಾ ಇದ್ದಾರೆ. ಎಲ್ಲರೂ ಒಟ್ಟಾಗಿ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಒಟ್ಟಾಗಿ ರಾಮ ಮಂದಿರ ನಿರ್ಮಾಣ ಮಾಡಿ, ಅಗತ್ಯವಿದ್ದಂತಹ ಮುಸಲ್ಮಾನರಿಗೆ, ಅಲ್ಲಿ ಆ ಉತ್ತರ ಪ್ರದೇಶದಲ್ಲಿ ಇದ್ದಂತಹ ಮುಸಲ್ಮಾನರು ಅವರು ಕೇಳ್ತಾ ಇದ್ದಾರೆ, ನಮಗೆ ಒಂದು ಮಸೀದಿ ಕಟ್ಟಿಕೊಡಿ. ಸರ್ಕಾರ ಬೇಡ ಅಂತ ಹೇಳ್ತಾ ಇಲ್ಲ, ಸರ್ಕಾರ ಇಲ್ಲ ಅಂತ ಹೇಳ್ತಾ ಇಲ್ಲ, ಅಥವಾ ಸಹಮತ ಹಿಂದೂಗಳು ಕೂಡ ಅದನ್ನು ಇಲ್ಲ, ಬೇಡ ಅಂತ ಹೇಳ್ತಾ ಇಲ್ಲ. ಆದರೆ ಜನ್ಮಭೂಮಿಯಲ್ಲಿ, ರಾಮ ಜನ್ಮಭೂಮಿಯಲ್ಲಿ ಮಂದಿರವೇ ನಿರ್ಮಾಣ ಅವಶ್ಯಕತೆ ಇಲ್ಲ. ನಾವು ಕೇಳುವಂತದ್ದು ನಮ್ಮ ಹಕ್ಕನ್ನ, ಅಲ್ಲಿ ಕೇಳುವ ನಿಮ್ಮ ಹಕ್ಕಿಗೆ ಅಲ್ಲಿ ಯಾವುದೇ ರೈಟ್ಸ್ ಇಲ್ಲ ರೀ. ಈ ದೇಶದ ಮುಸಲ್ಮಾನರ ಡಾಕ್ಯುಮೆಂಟ್ಸ್ ಅಲ್ಲಿ ಇಲ್ಲ. ಈ ದೇಶದಲ್ಲಿ ಉತ್ತರ ಪ್ರದೇಶದಲ್ಲಿ ಮುಸಲ್ಮಾನರ ಜಾಗದಲ್ಲಿ ಬರ್ತಿಲ್ಲ. ನಿಮ್ಮ ಮೊಹಮ್ಮದ್ ಪೈಗಂಬರ ಜಾಗದ ಬರ್ತಿಲ್ಲ. ನೀವು ಯಾವ ಹಕ್ಕನ್ನು ಕೇಳೋದು? ಎಲ್ಲರದ್ದು ಆಗಿರ್ತದೆ. ಯಾವ ಹಕ್ಕನ್ನು ಕೇಳೋದು? ಆ ಭೂಮಿ ಕೌಶಲ ರಾಜ್ಯ, ಆ ರಾಜಧಾನಿ ಅಯೋಧ್ಯೆ, ಅದು ರಾಮನ ಜನ್ಮಭೂಮಿ. ಅದು ಜನ್ಮಭೂಮಿ. ಆ ಜನ್ಮಭೂಮಿಯಲ್ಲಿ ರಾಮನಿಗೆ ಮಂದಿರ ಆಗಬೇಕಾಗಿ ಹೊರತು ಬಾಕಿ ಅವ್ರಿಗೆ ಆಗ್ತದಾ? ನೋಡಿ ಸ್ವಾಮಿ, ಬಾಕಿ ಅವ್ರಿಗೆ ಆಗುದಿಲ್ಲ. ನಾಳೆ ಮೊಹಮ್ಮದ್ ಪೈಗಂಬರ ಜನ್ಮಭೂಮಿಯಲ್ಲಿ ಹೋಗಿ ರಾಮಕೃಷ್ಣ
ಕ್ರಿಸ್ತನ ದೇವಸ್ಥಾನ ಕಟ್ಟಕ್ಕೆ ಆಗ್ತದಾ? ಯೇಸು ಕ್ರಿಸ್ತನ ಜನ್ಮಸ್ಥಾನದಲ್ಲಿ ಹೋಗಿ ರಾಮನ ಮಂದಿರ ಕಟ್ಟಕ್ಕೆ ಆಗ್ತದಾ? ಇಲ್ಲ. ಯೇಸು ಕ್ರಿಸ್ತನ ಜನ್ಮಸ್ಥಾನದಲ್ಲಿ ಯೇಸುಗೆ ಮಂದಿರ ಆಗಬೇಕು, ಮೊಹಮ್ಮದ್ ಪೈಗಂಬರ ಜನ್ಮಸ್ಥಾನದಲ್ಲಿ ಅವರಿಗೆ ಮಂದಿರ ಆಗಬೇಕು, ರಾಮನಿಗೆ ಆಗಬೇಕು. ಒಂದು ವೇಳೆ ಆಗಿದ್ದರೆ ಆಗಬೇಕು. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಡೈರಿ ಡೇ ಏಸ್ ಪ್ರಮೋಟರ್ಸ್ ಆ್ಯಂಡ್ ಡೆವಲಪರ್ಸ್ ಮತ್ತು ಡಬಲ್ ಸ್ಟಾರ್ ರೈಸ್ ಮುಖ್ಯ ಪ್ರಾಯೋಜಕರಾಗಿರೋ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಬಾಬ್ರಿ ಮಸೀದಿ ಎನ್ನುವಂಥ ವಿವಾದಾತ್ಮಕ ಕಟ್ಟಡ ಧ್ವಂಸ ಆಗಿ ಇವತ್ತಿಗೆ ಭರ್ತಿ 25 ವರ್ಷ ಆಯಿತು. ಹಾಗಾದರೆ ಕೃಷ್ಣಪ್ಪ ಅವರೇ, ನೀವು ನಿಮ್ಮ ಪ್ರಣಾಳಿಕೆಯಲ್ಲಿ ನಾವು ಕಟ್ಟಿಯೇ ಕಟ್ಟುತ್ತೇವೆ ಅಂತ ಹೇಳಿದ್ದೀರಿ 2019 ಮೊದಲು. ನಿಮಗೆ ಅದೆಷ್ಟು ಗ್ಯಾರಂಟಿ ಇದೆ? ಹಾಗಾದರೆ ಅದು ಸುಪ್ರೀಂ ಕೋರ್ಟ್ನಲ್ಲಿ ಇರುವಾಗ ನೀವು ನಿಮ್ಮ ಪ್ರಣಾಳಿಕೆಯಲ್ಲಿ ನಾವು ಕಟ್ತೇವೆ ಅಂತ ಹೇಳಿ ನಿಮಗೇನು ಓಟಿನಗೋಸ್ಕರ ನೀವು ಹಾಗೆ ಭರವಸೆ ಕೊಟ್ಟರಿ ಅಂತ ಅಂದ್ಕೊಳ್ಬೇಕಾ? ನಮ್ಮ ಓಟಿಗಿಂತಲೂ ಹೆಚ್ಚು ಸತ್ಯಮೇವ ಜಯತೆ ಅನ್ನುವರು ನಾವು. ಇವತ್ತಲ್ಲ ನಾಳೆ ಸತ್ಯಕ್ಕೆ ಜಯ ಸಿಗ್ತದೆ ಅನ್ನತಕ್ಕಂಥ ಧರ್ಮ. ಆದ್ದರಿಂದಲೇ ಇವತ್ತು ಈ ಧರ್ಮಕ್ಕೆ ಎಷ್ಟು ನೋವಾದರೂ, ಎಷ್ಟು ಗಂಡಾಂತರ ಆದರೂ, ಯಾರು ಹೊಡೆದ್ರು ಬಾಡಿದ್ರು ಅದು ಸತ್ತಿಲ್ಲ, ಅದು ಜೀವಂತ ಇದೆ. ಅಂದರೆ ಸತ್ಯಕ್ಕೆ ಜಯ ಇದೆ ಅನ್ನತಕ್ಕಂಥ. ಅಂದರೆ ರಾಮ ಮಂದಿರ ಇತ್ತು, ಅಲ್ಲಿ ರಾಮ ಮಂದಿರ ಇತ್ತು, ಅದು ಇದ್ದೇ ಇದೆ. ನಾವು ನಂಬಿಕೊಂಡು ಬಂದದ್ದು ಶಕ್ತಿಯ ಮೇಲೆ, ಆ ಶಕ್ತಿ ಕೂಡ ಇದೆ, ಅದನ್ನದು ಮಾಡ್ತದೆ, ಅದು ಹಾಗೆ ಆಗುತ್ತೆ, ಅದರಲ್ಲಿ ಮಾತಿಲ್ಲ. ಜನರು ಒಮ್ಮೆ ಬುಗಿಲು ಹೇಳ್ತಾರೆ, ಹೋರಾಟ ಮಾಡ್ತಾರೆ, ಮತ್ತು ವಾಪಸ್ ಅದು ತಪ್ಪನ್ನು ತಿದ್ದುಕೊಂಡು ಮಾಡಿದ್ದು ನಾವು ತಪ್ಪನ್ನು ಹೇಳಿಕೊಂಡು ಅದನ್ನು ಸರಿ ಮಾಡಿಕೊಳ್ಳುವಂಥ ಮಾನವರು, ಈ ವಿರೋಧಿಸುವವರು ಕೂಡ ಒಟ್ಟಾಗಿಯೇ ಆಗುತ್ತಾರೆ ಈ ವಿಚಾರದಲ್ಲಿ. ಎರಡು ಮಾತೇ ಇಲ್ಲ. ಯಾರು ಕೋರ್ಟಲ್ಲಿದ್ದಾರೆ, ಈಗ ವಾದ ವಿವಾದ ಹೊರಗಿನವ್ರದ್ದು ಯಾರು ಕೇಳ್ತಾರೆ? ಕೋರ್ಟಲ್ಲಿರುವವ್ರದ್ದು ಕೇಳ್ತಾರೆ, ಎರಡೂ ಕಡೆಯವ್ರದ್ದು ಕೇಳ್ತಾರೆ. ಎರಡೂ ಕಡೆ ಏನೋ ಒಪ್ಪಂದಕ್ಕೆ ಬರ್ತಾ ಇದೆ, ಬಂದಿದೆ, ಅದನ್ನು ಮುಗಿಸ್ತಾರೆ. ಕೋರ್ಟ್ ಖಂಡಿತ ಮುಗಿಸ್ತದೆ, ಜಯ ಸಿಗುತ್ತೆ. ಜಯ ಅಂತಲ್ಲ, ರಾಮ ಮಂದಿರ ಅಂತ ಕೋರ್ಟ್ ಹೇಳುತ್ತೆ, ಆಗ ನಾವು ಕಟ್ಟುತ್ತೇವೆ, ಅದೊಂದು ಜಯವೇ. ಕೋರ್ಟ್ ವಾದದಲ್ಲಿ, ಯಾವುದೇ ವಾದ ವಿವಾದದಲ್ಲಿ ಜಯ ಬಂದಾಗ ಅದು ಜಯವೇ. ಹಾಗೆ ಜಲೀಲ್ ಅವರೇ, ನಿಮ್ಗೆ ಅನಿಸ್ತಾ ಉಂಟು ಎಲ್ಲೋ ಒಂದು ಕಡೆಯಲ್ಲಿ ಮುಸ್ಲಿಮರಿಗೆ ಒಪ್ಪಿಕೊಂಡ್ರೆ ಸೋತೆವು ಅಂತ ಅನಿಸ್ತದೆ ಎನ್ನುವ ಕಾರಣಕ್ಕೆ ಒಪ್ಪಿಕೊಳ್ತಾ ಇಲ್ಲ, ಅಥವಾ ನಾವು ಸರೆಂಡರ್ ಆದೇವು ಅಂದ್ಕೊಳ್ತೇವೆ ಅಂತ ಅಂದ್ಕೊಂಡ ಕಾರಣ ನಿಮಗೆ ಮನಸ್ಸು ಈಗೋ ಪ್ರಶ್ನೆ? ಅದು ತಪ್ಪು ಧಾರಣೆ ಅಂತ ಹೇಳಿ ನಾನು ಹೇಳುವಂಥದ್ದು ತಪ್ಪು. ಕೋರ್ಟ್ ಯಾವ ತೀರ್ಮಾನ ಕೊಡ್ತದೆ ಅಂತ ಹೇಳುವಂಥದ್ದು ಕೋರ್ಟಿಗೆ ಬಿಟ್ಟಿರ್ತಕ್ಕಂಥದ್ದು. ಅಲ್ಲಿರ್ತಕ್ಕಂತಹ ವಾದ ವಿವಾದಗಳನ್ನು ಆಲಿಸಿಕೊಂಡು, ಅಲ್ಲಿರ್ತಕ್ಕಂಥ ಪುರಾವೆಗಳನ್ನು, ಅಲ್ಲಿ ಅದಕ್ಕೆ ಬೇಕಾದಂತಹ ಪೂರಕವಾದಂಥ ದಾಖಲಾತಿಗಳನ್ನೆಲ್ಲ ಪರಿಶೀಲನೆ ಮಾಡಿಕೊಂಡು ಒಂದು ಸುದೀರ್ಘವಾದಂತಹ ಒಂದು ಪ್ರೋಸೆಸ್ ಅದು ಕೋರ್ಟಿಗೆ ಬಿಟ್ಟಂಥ ವಿಚಾರ. ಕೋರ್ಟ್ ಇದೇ ರೀತಿ ತೀರ್ಮಾನ ಮಾಡ್ತದೆ ಅನ್ನುವಂತಹ ಒಂದು ಆ ರೀತಿಯ ಒಂದು ಹೇಳಿಕೆ ಏನಿದೆ, ಒಂದು ದಬ್ಬಾಳಿಕೆ ಹೇಳಿಕೆ. ಮತ್ತು ಸತ್ಯ, ನಮ್ಮ ನಂಬಿಕೆ, ನಮ್ಮ ವಿಶ್ವಾಸ ಮತ್ತು ಸತ್ಯ ಇದೆಲ್ಲವೂ ಕೂಡ ಆಗಿರ್ತದೆ. ಅಲ್ಲಿ ಮಸೀದಿ ಇತ್ತು, ಪುನಃ ಅದೇ ರೀತಿಯ ಮಸೀದಿ ಅದೇ ಜಾಗದಲ್ಲಿ ನಿರ್ಮಾಣ ಆಗೇ ಆಗ್ತದೆ. ಅಲ್ಲಿ ಯಾವತ್ತೂ ಮಸೀದಿ ಇರಲಿಲ್ಲ, ಯಾವತ್ತು ಅದು ಇವರ ವಾದ. ಅಲ್ಲಿ ಬಾಬರ ರಾಜ್ಯ ಅಂತ ಇತ್ತ? ಸರಿ, ಬಾಬರ ರಾಜ್ಯ ಅಂತ ಇತ್ತ? ನನಗೆ ಹೇಳಿ. ಬಾಬರ ರಾಜ್ಯ ಚರ್ಚೆ ಅದಕ್ಕಿಂತ ಮೊದಲು ಚರಿತ್ರೆ ಅಲ್ಲಿ ಕೌಶಲ ರಾಜ್ಯ ಅಂತ ಇತ್ತು, ಬಾಬರ ರಾಜ್ಯ ಅಂತ ಇರಲಿಲ್ಲ. ಈ ಕೋರ್ಟ್ ಅದ ಮುಸ್ಲಿಂ ರಾಜ್ಯ ಅಂತ ಇರಲಿಲ್ಲ, ಅಲ್ಲಿ ಬಾಬರ ರಾಜ್ಯ. ನಾವು ನ್ಯಾಯದ ನಿರೀಕ್ಷೆಯಲ್ಲಿದ್ದೇವೆ, ನೋಡಿ ನ್ಯಾಯ ಸಿಕ್ಕೇ ಸಿಗ್ತದೆ ಅನ್ನುವಂತ ಒಂದು ಆಶಾಭಾವನೆ ಮತ್ತು ಖಂಡಿತವಾಗಿಯೂ ಅಲ್ಪಸಂಖ್ಯಾತರ ಮತ್ತು ಭಾರತ ರಾಷ್ಟ್ರದ ಪ್ರಜಾಪ್ರಭುತ್ವದ ಜಯಕ್ಕೆ ಮುಂದಿನ ತೀರ್ಪು ಏನಿದೆ ಪ್ರಜಾಪ್ರಭುತ್ವದ ಜಯ ಅಂತ ಹೇಳುವಂತ ರೀತಿಯಲ್ಲಿ ನಾವು ಇದನ್ನು ಹೊರಗೆ ಅಥವಾ ನ್ಯಾಯಾಲಯದ ಹೊರಗೆ ಪರಿಹರಿಸಬಹುದಿತ್ತು ಅಂತ ಅನಿಸ್ತಾ ಇತ್ತ ಕೃಷ್ಣ ಪೂಜಾರಿ ಅವರು? ಆಗತ್ತಾ ಅಥವಾ ನಿಮ್ಗೆ ಈಗ ಇವರು ನೋಡಿ, ನ್ಯಾಯಾಂಗದ ಹೊರಗೆ ಪರಿಹಾರ ಸೂತ್ರವನ್ನು ಅಲ್ಲಿಯ ಯಾರು ಕೋರ್ಟಿಗೆ ಹೋಗಿದ್ದಾರೆ ಎರಡೂ ಕಡೆಯ ನಾಯಕರು ತೀರ್ಮಾನ ಮಾಡ್ತಾ ಇದ್ದಾರೆ. ಮಾಡುವಾಗ ನಾನು ಹೇಳಿದೆಲ್ಲ, ಹಿಂದೂಗಳಲ್ಲೂ ಕೆಲವರು ರಾಕ್ಷಸೀಯ ಪ್ರವೃತ್ತಿ ಅವರು ಇದ್ದಾರೆ ಅಂತ, ಕಪಿಲ್ ಸಿಬಲ್ ಅಂತವರಲ್ಲಿ ವಕೀಲರಾಗಿದ್ದಾರೆ. ಅವ್ರು ಬಿಡ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಕಾಂಗ್ರೆಸ್ಗೆ ನಷ್ಟ ಆಗತ್ತೆ, ಅದಕ್ಕೋಸ್ಕರ ಅವ್ರು ಬಿಡ್ತಾ ಇಲ್ಲ. ನೋಡಿ, ಇವರು ಸರಿಯೋ ತಪ್ಪು ನ್ಯಾಯ ಕೊಡಿ ಅಂತ ಬೇಗ ಕೊಡಿ ಅಂತ ಹೇಳ್ಬೇಕು. ನೋಡಿ, ಸಣ್ಣ ಉದಾಹರಣೆ, ಕಾರ್ಯಕ್ರಮದಲ್ಲಿ
ಮೊನ್ನೆ ಉಡುಪಿಯಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಗುರೂಜಿಯವರು ಅದನ್ನು ಸಂಧಾನಕ್ಕೆ ಪ್ರಯತ್ನ ಪಟ್ಟರು. ಯಾರದನ್ನು ಒಪ್ಪಲಿಲ್ಲ, ಯಾರದನ್ನು ಒಪ್ಪಿದ್ರು ಅನ್ನೋದು ಈ ಭಾರತದ ರಾಷ್ಟ್ರ ನೋಡ್ತಾ ಇದೆ, ಈ ರಾಷ್ಟ್ರದ ಜನತೆ ನೋಡ್ತಾ ಇದೆ. ಇಲ್ಲಿ ಗುರೂಜಿಯವರು ಬಂದು ಅದನ್ನು ಸಂಧಾನ ಸೂತ್ರದಲ್ಲಿ ನಾವು ಅದನ್ನು ಬಗೆಹರಿಸುವ ಅನ್ನುವಂತಹ ಒಂದು ವಿಚಾರವನ್ನು ಮುಂದಿಟ್ಟಾಗ ಅದಕ್ಕೆ ನೀವು ಬರುವಂತ ಅವಶ್ಯಕತೆ ಇಲ್ಲ ಅನ್ನುವಂತ ಆ ಒಂದು ವಾದವನ್ನು ಮಂಡನೆ ಮಾಡಿದವರು ಯಾರು? ಅದನ್ನು ಒಂದು ತೀರ್ಮಾನವಾಗಿ ತಗೊಂಡವರು ಯಾರು? ನೋಡಿ, ಸಂಧಾನ ಸೂತ್ರಕ್ಕೆ ಯಾರು ಬರಬೇಕು? ಕೋರ್ಟಿಗೆ ಹೋದವರು ಸುನ್ನಿ ವಕ್ಫ್ ಮಂಡಳಿ ಮತ್ತು ರಾಮ ಜನ್ಮಭೂಮಿ ನ್ಯಾಸ ಮಂಚದವರು ಬರಬೇಕು. ಈ ಇಬ್ಬರು ಸಂಧಾನ ಸೂತ್ರಕ್ಕೆ ಬರದೆ ಇವರು ಕೂತು ಇಲ್ಲಿ ಸಂಧಾನ ಮಾಡಿದ್ರೆ ಆಗುತ್ತಾ? ಸ್ವಾಮಿಗಳು, ಇಲ್ಲಿಯ ಸ್ವಾಮಿಗಳು ಸಂಧಾನ ಮಾಡಿದ್ರೆ ಆಗುದಿಲ್ಲ. ಅಲ್ಲಿಯ ಯಾರು ವಾದ ವಿವಾದಕ್ಕೆ ಕೋರ್ಟಿಗೆ ಹೋಗಿದ್ದಾರೆ ಅವರು ಬರಬೇಕು. ಫಸ್ಟ್ ಅವರು ಹೊರಗಡೆ ಬಂದು ಅವರು ಕೂತ್ಕೊಂಡು ಸಂಧಾನ ಸೂತ್ರ ಮಾಡಬೇಕು, ಆಗತ್ತೆ ಕೆಲಸ. ಅವರನ್ನ ಬಿಟ್ಟಂತಹ ಸಂಘ ಪರಿವಾರಕ್ಕೆ ಇದು ರಾಜಿ ಸೂತ್ರದಲ್ಲಿ ತೀರ್ವಿಸಬೇಕು ಅನ್ನುವಂತಹ ಮನಸ್ಸುಂಟು, ಸಂಘ ಪರಿವಾರಕ್ಕೆ ಮನಸ್ಸೇ ಅವರಿಗಿಲ್ಲ. ಅವರಿಗಿರ್ತಕ್ಕಂಥದ್ದು ಅವರ ಪ್ರಣಾಳಿಕೆ ಮತ್ತು ಅವರ ಅಜೆಂಡಾ ಏನಿದೆ ಅದು ಮಾತ್ರ ಇಲ್ಲಿ ಇಂಪ್ಲಿಮೆಂಟ್ ಆಗಬೇಕೇ ವಿನಃ ಇಲ್ಲಿ ಭಾರತದ ಪ್ರಜಾಪ್ರಭುತ್ವ ಉಳಿಬಾರದು. ನೋಡಿ ನೋಡಿ, ಪ್ರಣಾಳಿಕೆ ಇರುವುದು ಬಿಜೆಪಿ ಎಜೆಂಡಾದಲ್ಲಿ. ಬಿಜೆಪಿ ರಾಜಕೀಯ ಪಕ್ಷ. ಅಲ್ಲಿ ರಾಮ ಮಂದಿರ ಕಟ್ಟಲಿಕ್ಕೆ ಹೋರಾಟ ಮಾಡ್ತಾ ಇರುವುದು ರಾಮ ಜನ್ಮಭೂಮಿ ನ್ಯಾಸ ಮಂಚ ಅಂತ ಒಂದು ಸಂಘಟನೆ ಇದೆ. ಅಲ್ಲಿಯ ಸಾಧು ಸಂತರು ಸೇರಿಕೊಂಡು ಮಾಡಿದಂತ ಒಂದು ಸಂಘಟನೆ ಅದು. ಆ ಸಂಘಟನೆ ಹೇಳ್ತಾ ಇರೋದು ನಮಗೆ ರಾಮ ಜನ್ಮಭೂಮಿ ಕಟ್ಟಲಿಕ್ಕೆ ಅವಕಾಶ ಕೊಡಿ. ಅದು ನಮ್ದು ಅಂತ ಹೇಳ್ತಾ ಇರೋದು ಅವರು. ಭಾರತೀಯ ಜನತಾ ಪಾರ್ಟಿ ಎಜೆಂಡಾ ಯಾಕೆ ಅಂತ ಹೇಳಿದ್ರೆ ಈ RSS ಬೇರೆ, ಬಜರಂಗ ದಳ ಬೇರೆ, ಅದೆಲ್ಲ ಬೇರೆ ಬೇರೆ ಒಂದೊಂದು ಹೆಸರುಗಳನ್ನು ಇಟ್ಕೊಂಡು ಬಂದಿದ್ದಾರೆ ವಿನ ಇದೆಲ್ಲವೂ ಕೂಡ ಒಂದೇ. ಅದು ಎಲ್ಲ ಬಾಬರಿ ಮಸೀದಿಯನ್ನು ಧ್ವಂಸಗೊಳಿಸುವಂತಹ ಸಂದರ್ಭ ಮಾಡಿದ ತಪ್ಪನ್ನು ನೀವು ಒಪ್ಪಿಕೊಳ್ತೀರಾ? ಇಲ್ಲಿ ನೋಡಿ, ಇಲ್ಲಿ ಬಾಬರಿ ಮಸೀದಿಯನ್ನು ಧ್ವಂಸಗೊಳಿಸುವಂತಹ ಸನ್ನಿವೇಶದಲ್ಲಿ ಅದಕ್ಕೆ ನೇತೃತ್ವ ಕೊಟ್ಟಂತಹ ನಾಯಕರುಗಳಲ್ಲಿ ಮುಂಚೂಣಿಯಲ್ಲಿದ್ದಂಥದ್ದು ಭಾಜಪದ ನಾಯಕರುಗಳು. LK ಅಡ್ವಾಣಿ ಅಂತವರು, ಉಮಾಭಾರತಿ ಅಂತವರು, ಮುರಳಿ ಮನೋಹರ್ ಜೋಶಿ ಅಂತ ಹೋರಾಟದ ಎಲ್ಲರೂ ಕೂಡ ರಾಜಕೀಯದಲ್ಲಿ ಬೇರೆ ನಮ್ದು ಬೇರೆ ಅಂತ ಹೇಳಿ ಹೇಳಿರುವಂತದ್ದು. ಅದು ಬಿಜೆಪಿ ರಾಜಕೀಯ ಪಕ್ಷ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ಇದನ್ನ ಹೋರಾಟದ ಸಂಘಟನೆ ಯಾತ್ರೆ ಅನ್ನುವಂತ ಹೆಸರಿನಲ್ಲಿ ರಾಮ ಜನ್ಮಭೂಮಿ ನ್ಯಾಸ ಮಂಚ ಅದಕ್ಕೆ ಸಹಕಾರ ಕೊಡ್ತಾ ಇರೋದು ಭಾರತೀಯ ಜನತಾ ಪಾರ್ಟಿ. ಸತ್ಯ ಇದೆ ಅಲ್ಲಿ. ಭಾರತೀಯ ಜನತಾ ಪಾರ್ಟಿ ಇಡೀ ದೇಶಾದ್ಯಂತ ರಥಯಾತ್ರೆ ಮಾಡಿತು, ಜನರಿಗೆ ಸತ್ಯವನ್ನು ತಿಳಿಸಿತು. 1990ರಲ್ಲಿ ರಥಯಾತ್ರೆ ಅನ್ನುವಂತಹ ಒಂದು ವಿಷ ಬೀಜವನ್ನು ಹಾಕಿಕೊಂಡು ಇಲ್ಲಿರ್ತಕ್ಕಂಥ ವಿಷ ಬೀಜ ನಿಮಗಾಗಿರಬಹುದು. ಹಿಂದೂಗಳ ಈಗ ನೀವು ಇಲ್ಲಿರ್ತಕ್ಕಂಥ ನಿಮ್ಮ ಧರ್ಮ, ಅರ್ಥ ಮುಂಚೂಣಿಯಲ್ಲಿ ನಮ್ಮ ಆಚರಣೆ ವಿಷ ಬೀಜ ರಥಯಾತ್ರೆಯನ್ನು ನಿಲ್ಲಿಸುವಲ್ಲಿ ಇಲ್ಲಿ ಕಾಂಗ್ರೆಸ್ ಪಕ್ಷಗಳ ವೈಫಲ್ಯತೆ ನೋಡಿ. ನೋಡಿ, ಬಿಹಾರಿನಲ್ಲಿ ಲಾಲು ಪ್ರಸಾದ್ ಅವರು ಮಾಡಿದಂತಹ ಒಂದು ಧೈರ್ಯತನ, ಆ ದಿಟ್ಟತನ ಬಾಕಿ ರಾಜ್ಯಗಳಲ್ಲಿ ಕಾಂಗ್ರೆಸ್ ನಾಯಕರುಗಳು ಮಾಡಿದ್ರೆ ಇವತ್ತಿಗೂ ಕೂಡ ಆ ಒಂದು ಬಾಬರಿ ಮಸೀದಿ ಇವತ್ತಿಗೂ ಕೂಡ ನೆಲೆನಿಂತಾಯ್ತು. ಅದರಿಂದ ಬಿಜೆಪಿ ಲಾಭ ಆಯ್ತು ಅಂತ ಹೇಳುದು ನೀವು. ಅವರು ರಾಜಕೀಯವಾಗಿ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಅವರು ರೆಡಿ ಆಗಿರ್ತಕ್ಕಂಥವ್ರು. ಈಗ ನಮ್ಗೆ ಕಾಣ್ತಾ ಇದೆ ಇಲ್ಲಿ ಅವರು ಯಾವ ಸಾಹಸವನ್ನು ಕೂಡ ನೋಡಿ 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 ಬಿಜೆಪಿ ಏನಾದ್ರೂ ಮಾಡ್ತಿದ್ರೆ ಇವತ್ತು ರಾಷ್ಟ್ರೀಯ ಜನ ಬುದ್ಧಿವಂತರು ಇವತ್ತು ಬಿಜೆಪಿ ಯಾಕೆ ಹೇಳಿ? ಬಿಜೆಪಿ ಅವ್ರ ಹತ್ರ ಸತ್ಯ ಹೋರಾಟ ಇದೆ, ನ್ಯಾಯದ ನಡೆ ಇದೆ ಅಂತ ಹೇಳುವ ದೃಷ್ಟಿಯಿಂದ ಅದು ಕೂಡ ನಮ್ಗೆ ಬರ್ತದೆ ನೋಡಿ. ಜಗಜ್ಜಾಹೀರ ಆಗ್ತದೆ. ಬಿಜೆಪಿಯವರು ಕೆಟ್ಟ ಕೆಲಸ ಮಾಡ್ತಾ ಇದ್ರೆ ಇರ್ಬೋದು, ಕರ್ನಾಟಕ ಇರ್ಬೋದು, ಭಾರತ ಇರ್ಬೋದು, ಬಿಜೆಪಿ ಅವರು ಕೆಟ್ಟ ಕೆಲಸ ಮಾಡ್ತಾ ಇದ್ರೆ ಇವತ್ತು ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಉಪರಾಷ್ಟ್ರಪತಿ ಯಾಕೆ ಆಗ್ತಾ ಇದ್ರು? ಇಲ್ಲಿ ಅದೇ ಯಾಕೆ ಕೊಟ್ರು? ನೀವು ಸ್ವಲ್ಪ ಜನ 2% ಜನ ನಿಮ್ಮಂತವರು ವಿರೋಧ ಮಾಡಿದ್ರೆ ಬಾಕಿ ಜನ 98% ಜನ ಅವರು ಮೂರ್ಖರಲ್ಲ. ಸ್ವಾಮಿ, ಬಿಜೆಪಿಯನ್ನ ಹಿಂದುತ್ವವನ್ನ, ಹಿಂದೂ ಧರ್ಮವನ್ನು ಈ ದೇಶದ ಪರಂಪರೆ ನೋಡಿ. ಸ್ವಾಮಿ, ನೀವು ಕೂಡ ಅರ್ಥ ಮಾಡ್ಕೊಳ್ಳಿ. ಈಗ ಆಡಳಿತ ಮಾಡುವಂತಹ NDA ಸರ್ಕಾರಕ್ಕೆ ಇರ್ತಕ್ಕಂಥದ್ದು ಬರೇ 31% ಓಟುಗಳು ಮಾತ್ರ. ಅರ್ಥಾತ್ 69% ವಿರೋಧಾಭಾಸದಲ್ಲಿದೆ ಇತ್ತು.
ಇನ್ನು ಮುಂದಿನ ದಿನಗಳಲ್ಲಿ ಇದಕ್ಕಿಂತಲೂ ಹೀನಾಯ ಸ್ಥಿತಿಗೆ ಬಂದು ತಲುಪುವಂತ ಭ್ರಷ್ಟ ಆಡಳಿತದಿಂದ ಜನರು ಬೇಸತ್ತು ಪರ್ಯಾಯ ಒಂದು ವೇಳೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆದ್ರೆ ಬಿಜೆಪಿಗೆ ಇಡೀ ಎಲ್ಲರೂ ಕೂಡ ಸೋತು ಅಂದ್ರೆ ಮನಸ್ಸೋತು ವೋಟ್ ಹಾಕ್ತಾರೆ. ಅದೇ ಪ್ರಾಬ್ಲಮ್ ಒಳಗೆ ಆತಂಕ ಆಗ್ತಾ ಇದೆ ಎಲ್ಲ ಹಿಂದೂಗಳಿಗೆ ಅನಿಸ್ತದೆ ಬಿಜೆಪಿ ಮಾಡುತ್ತೆ ಎನ್ನುವ ಕಾರಣಕ್ಕೆ. ಇಲ್ಲಿ ರಾಜಕೀಯವನ್ನ ಇದಕ್ಕೆ ದಯವಿಟ್ಟು ಬೆರೆಸಬೇಕು. ಇದು ಮುಸಲ್ಮಾನರ ಪೂಜೆ ಸ್ಥಳ ಮತ್ತು ಈ ರಾಷ್ಟ್ರದ ಭಾವೈಕ್ಯತೆ ಅಲ್ಲ, ನಿಜಕ್ಕೂ ಮುಸಲ್ಮಾನರಿಗೆ ಬೇಕಂತ ಅನಿಸ್ತಾ ಇದೆಯಾ? ಕೇಳ್ತಾ ಇದ್ವು ಸ್ವಾಮಿ, ನಾವು ಕೇಳ್ತಾ ಇರುವಂತದ್ದು ನಮ್ಮ ಹಕ್ಕನ್ನ. ನಾವು ಬೇರೆ ಯಾವುದೇ ಜಾಗದಲ್ಲಿ ಹೋಗಿ ನೀವು ನಮಗೆ ಮಸೀದಿ ನಿರ್ಮಿಸಿಕೊಡಿ ಅಂತ ಹೇಳ್ತಾ ಇಲ್ಲ, ಬೇರೆ ಯಾವುದನ್ನು ನಾವು ಕೇಳ್ತಾ ಇಲ್ಲ, ಪಾಲ್ ಕೇಳ್ತಾ ಇಲ್ಲ. ನಾವು ಹೇಳ್ತಾ ಇರುವಂತದ್ದು ನಮ್ಮ ಮಸೀದಿ ಇತ್ತು, ನೀವು ಕೇಳ್ತೀರಿ ಮೆಕ್ಕಾದಲ್ಲಿ ಓಪನ್ ಮಾಡಿದ್ರೆ ಶಿವಲಿಂಗ ಇರೋದು, ನಾವು ಕೇಳಿದ್ರೆ ಕೊಡ್ತೀರಾ ನೀವು? ಇಲ್ಲಲ್ಲ, ಎಲ್ಲ ಫೇಸ್ಬುಕ್ ಅಲ್ಲಿ ಹಾಕಿದ್ರು, ಅಲ್ಲಿ ಇರುವುದು ಶಿವಲಿಂಗ, ಅದಕ್ಕೆ ಕವರ್ ಮಾಡಿದ್ದಾರೆ, ಕವಚ ಮಾಡಿದ್ದಾರೆ. ಆ ಶಿವಲಿಂಗ ಹೋಗಿ ಮುತ್ತು ಕೊಟ್ಟು ಬರ್ತಾ ಇದ್ದಾರೆ. ಅದನ್ನು ಇಂಡೈರೆಕ್ಟ್ ಆಗಿ ದೇವರ ಸ್ವಾಮಿ ಇತಿಹಾಸ ಇತಿಹಾಸ ಅಲ್ಲಿ ಕೂಡ ಅಲ್ಲಿ ಶಿವ ದೇವಾಲಯ ಅಂತ ನೀವು ತೋರಿಸಿ ಬಾಯಿ ಬಂದಾಗ ಅನಾವಶ್ಯಕ ಚರ್ಚೆ ಪ್ರಾರಂಭ ಮಾಡುದು ಬೇಡ. ಹೇಗೆ ಉಂಟು ಇಲ್ಲಿಯಾಗೆ ನಮಾಜ್ ಮಾಡುವಂತಹ ಕ್ರಮ ಅಲ್ಲ. ಮೆಕ್ಕಾದಲ್ಲಿ ಹೋಗಿ ಶರ್ಟ್ ತೆಗೆದು ಇಡೀ ಮಾಡ್ಬೇಕು ಅವರು ಆರಾಧನೆ. ಯಾಕೆ ಆ ಸಿಸ್ಟಮ್ ಇದೆ? ಇಡೀ ಪ್ರಪಂಚದಲ್ಲಿ ಒಂದೇ ಹಿಂದೂ ನೋಡಿ ಸ್ವಾಮಿ, ನಿಜವಾದ ಕೆಲವರು ಒಪ್ಪುದು, ಇವ್ರು ಯಾರೋ ಒಬ್ರು ಬಂದು ಅದು ನಾವು ಇದನ್ನು ಒಪ್ತೇವಾ? ಇದಕ್ಕೆ ದಾಳಿ ಮಾಡಿದ ಪುರಾವೆ ಇದೆ, ಬಾಬರ ದಾಳಿ ಮಾಡಿದ ಪುರಾವೆ ಇದೆ, ಇತಿಹಾಸ ಇದೆ. ಬಾಬರ ದಾಳಿ ಮಾಡಿದ್ದು, ದೇವಸ್ಥಾನ ತೆಗೆದು ಮಸೀದಿ ಕಟ್ಟಿದ್ದು ದಾಖಲೆ ಇದೆ, ಇತಿಹಾಸ ಇದೆ. ಹೋಗುದಾದ್ರೆ ಇಲ್ಲಿ ಸಂವಿಧಾನ ಯಾಕೆ? ಪ್ರತಿ ದಾಳಿ ಪ್ರಶ್ನೆ ಅಲ್ಲ ಸ್ವಾಮಿ, ಪ್ರತಿ ದಾಳಿಯ ಪ್ರಶ್ನೆ ಅಲ್ಲ, ಅಲ್ಲಿ ಮಂದಿರವೇ ಇದ್ದದ್ದು. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಡೈರಿ ಡೇ ಏಸ್ ಪ್ರಮೋಟರ್ಸ್ ಅಂಡ್ ಡೆವಲಪರ್ಸ್ ಡಬಲ್ ಸ್ಟಾರ್ ರೈಸ್ ಮುಖ್ಯ ಪ್ರಾಯೋಜಕರಾಗಿರೋ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಹಾಗಾದರೆ ಇದನ್ನು ಅಂತಿಮವಾಗಿ ಪರಿಹಾರ ಹೇಗೆ ತೆಗೆದುಕೊಳ್ಳುವುದು, ಯಾವುದೇ ರೀತಿಯಲ್ಲಿ ವಿವಾದಗಳು ನಡೆಯದಂತೆ ಎಲ್ಲ ಕಡೆಗಳಲ್ಲಿ ಸಮಾಧಾನವಾಗಿ ಆಗುವಂತೆ ಏನಾದರೂ ಪರಿಹಾರ ಸಾಧ್ಯನಾ? ಕೃಷ್ಣ ಪೂಜಾರಿ ಅವರೇ, ಎಲ್ಲರಿಗೂ ಸಮಾಧಾನವಾಗಿ ಏನಾದರೂ ಮಾಡಲಿಕ್ಕೆ ಆಗುತ್ತೆ ಅಂತ ಹೇಳ್ತೀರಾ, ಅಥವಾ ಇಲ್ಲ ನಿಮಗೆ ಇಡೀ ಅಯೋಧ್ಯೆಯನ್ನು ಕೊಟ್ಟರೆ, ಮಸೀದಿಯನ್ನು ಸ್ವಲ್ಪ ತುಂಬ ದೂರ ಕೊಟ್ಟರೆ ಪುನಃ ಪ್ರಾಬ್ಲಮ್ ಆಗುತ್ತೆ, ಪುನಃ ಅಸಮಾಧಾನ ಆಗುತ್ತೆ, ಮನಸ್ಸುಗಳು ಮತ್ತೆ ಒಡೆಯುತ್ತೆ ಅಂತ ಹೇಳ್ತೀರಾ, ಅಥವಾ ನೀವು? ನಾನು ತಿಳ್ಕೊಂಡಾಗೆ ಹಾಗೆ ಆಗೋದಿಲ್ಲ. ಒಂದು ಆ ಮಂದಿರ ಜಾಗವನ್ನು ನೋಡಿದವನೇ ನಾನು ಅಲ್ಲಿ ಆ ಜಾಗ ನೋಡದೆ ಮಾತಾಡಲಿಲ್ಲ. ಅಲ್ಲಿ 10 ದಿನ ಇದ್ದವ. ಮತ್ತು ಅಲ್ಲಿಯ ಮುಸಲ್ಮಾನರ ಈಗ ನಾವು ಇಲ್ಲಿ ಚರ್ಚೆ ಎಷ್ಟು ಮಾಡ್ಬೋದು, ಇಲ್ಲಿಯ ಇವರು ಈಗ ಮುಸಲ್ಮಾನರು ಬೇಡ ಅಂತಲೇ ಹೇಳ್ಬೋದು. ಆದರೆ ಕೋರ್ಟ್ ಆಗಲಿ, ಜನ ಆಗಲಿ, ಉತ್ತರ ಪ್ರದೇಶದ ಎಲ್ಲ ಮುಸಲ್ಮಾನರ ಅಲ್ಲಿಯ ಯಾರು ವಾದ ವಿವಾದದಲ್ಲಿದ್ದಾರೆ ಅವರದನ್ನೇ ತಗೊಳ್ತದೆ. ಅವರು ಹೇಳ್ತಾರೆ ನಮಗೆ ಎಲ್ಲರ ಒಟ್ಟಿಗೆ ಬದುಕಬೇಕು, ನಾವು ಒಟ್ಟಿರಬೇಕು, ಹಿಂದೂ ಮುಸಲ್ಮಾನ್ ಒಟ್ಟಿಗಿರಬೇಕು. ಆ ಹೋರಾಟದಲ್ಲಿ ಆ ಒಂದು ನಿಲುವಲ್ಲಿ ಅವರಿದ್ದಾರೆ, ಅದು ಹಾಗೆ ಆಗುತ್ತೆ. ನನ್ನ ಪ್ರಕಾರ ಕೋರ್ಟು ಕೂಡ ಅದಕ್ಕೆ ಇದು ಕೊಡ್ತದೆ, ಬೆಲೆ ಕೊಡ್ತದೆ. ಯಾವಾಗಲೂ ರಾಜ್ಯ ಸಂಧಾನ ಸೂತ್ರಕ್ಕೆ ಕೋರ್ಟ್ ಬೆಲೆ ಕೊಡ್ತದೆ. ಹಾಗೆ ಮಾಡ್ಕೊಳ್ತಾರೆ. ಇವತ್ತೇ ಹೇಳಿದಾರಲ್ಲ ಅವರು, ಕಪಿಲ್ ಸಿಬಲ್ ಹೇಳಿದ ವಿಚಾರಕ್ಕೆ ಅವರು ಉಲ್ಟಾ ವಿಚಾರವನ್ನು ಹೇಳಿದರು. ಯಾಕೆ 2019 ಕೇಳಿದ್ರಿ ಬೇಗ ಮುಗಿಸ್ಬೇಕು ಅಂತ ಅವರು ಹೇಳಿದ್ರಲ್ಲ. ರಾಜ್ಯ ಆಗತ್ತಾ? ರಾಜ್ಯ ಮಾಡಲಿಕ್ಕೆ ಒಪ್ಪುವಂಥ ವಾತಾವರಣ ನಿರ್ಮಾಣ ಆಗ್ಬೋದಾ? ರಾಜ್ಯ ಅಂತ ಹೇಳಿದ್ರೆ ಹೇಗೆ ಅಂತೇಳಿ ನನಗೆ ಅರ್ಥ ಆಗಿಲ್ಲ. ನಾನು ಹೇಗೆ ಕೇಳ್ತಾ ಇರುವಂಥದ್ದು, ನಮ್ಮ ಮಸೀದಿಯನ್ನು ಧ್ವಂಸಗೊಳಿಸಿ
ನಮ್ಮ ಮಸೀದಿಯನ್ನು ನಿರ್ಮಿಸಿಕೊಡಿ ಅನ್ನುವಂತಹ ನ್ಯಾಯದ ನಿರೀಕ್ಷೆಯಲ್ಲಿರ್ತಕ್ಕಂತಹ ನಮ್ಮನ್ನು ಸಮಾಧಾನಪಡಿಸುವಂಥದ್ದು ಮತ್ತು ನಮಗೆ ನ್ಯಾಯ ಒದಗಿಸಿಕೊಡುವಂಥದ್ದು ಈ ರಾಷ್ಟ್ರದ ಸರ್ಕಾರ ಮತ್ತು ಈ ರಾಷ್ಟ್ರದ ಘನವೆತ್ತ ಕೋರ್ಟ್ ಏನಿದೆ, ನ್ಯಾಯಾಲಯ ಏನಿದೆ, ಅದರ ಜವಾಬ್ದಾರಿ ಆಗಿರ್ತದೆ. ಅದರ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಅದಕ್ಕೆ ರಾಜ್ಯ ಅಂತ ಹೇಳಿದರೆ ಯಾವ ರೀತಿ ಅಂತ ಹೇಳಿ ನಮಗೆ ಅರ್ಥ ಆಗ್ತದೆ. ಒಂದು ಆ ಮಸೀದಿಯನ್ನು ನಿರ್ಮಿಸಿ ಅದರ ಪಕ್ಕದಲ್ಲೇ ನೀವು ಮಂದಿರವನ್ನು ನಿರ್ಮಿಸಿದ ಅದರ ನಮ್ಮಲ್ಲಿ ಅಭ್ಯಂತರ ಇಲ್ಲ. ನಮಗೆ ಇರ್ತಕ್ಕಂಥದ್ದು ನಮ್ಮ ಪುಣ್ಯಸ್ಥಳ ಏನಿದೆ, ನಾವು ನಮಾಜ್ ಮಾಡಿದಂತಹ ಆ ಸ್ಥಳ ಏನಿದೆ ಅದು ನಮಗೆ ಬಿಟ್ಕೊಡ್ಬೇಕು. ಅದು ನಮ್ಮ ಹಕ್ಕು, ನಮ್ಮ ಪಾಲು. ನೋಡಿ, ಇವತ್ತು ನಾವು ಬೇರೆ ಅಯೋಧ್ಯವನ್ನ ಅಲ್ಲೇ ಹತ್ರ ಕಟ್ಟಬೇಕು ಅಂತ ಹೇಳ್ತಾ ಇದ್ದೀರಿ. ಅಲ್ಲಿ ಇನ್ನೂ 2 ಆ ರೀತಿ ಕಟ್ಟಿದ್ದಿದೆ, ನಿಮಗೆ ಗೊತ್ತಿರಬೇಕದು. ಅಲ್ಲಿ ಮಥುರಾದಲ್ಲಿ ಕೃಷ್ಣ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಆಗುತ್ತಾ? ಅಲ್ಲಿ ಕಾಶಿಯಲ್ಲಿ ಹೋಗ್ಲಿಕ್ಕೆ ಆಗುತ್ತಾ? ಆದ್ರಿಂದಲೇ ಭಾವೈಕ್ಯತೆ ಬಂತು ಅಂತ ಹೇಳ್ಬೋದು. ಅಲ್ಲಿಯ ಮುಸಲ್ಮಾನರು ಅದನ್ನು ಒಪ್ಪಿಕೊಂಡು ಇಲ್ಲಿ ಮಂದಿರ ಆಗಲಿ, ನಮಗೆ ಬೇರೆ ಮಸೀದಿ ಕಟ್ಟಿಕೊಡಿ ಅಂತ ಹೇಳಿದ್ದು ಆಗಿರ್ಬೋದು. ಯಾಕೆಂತ ಹೇಳಿದ್ರೆ ಅಲ್ಲಿಯ ಮುಸಲ್ಮಾನರ ಹತ್ರ ಇದು ಇಲ್ವೇ ಇಲ್ಲ. ಈ ಗಲಾಟೆ, ಹೊರಗಿನ ಮುಸಲ್ಮಾನರಲ್ಲಿ ಒಂದು ಪ್ರಾಬ್ಲಮ್ ಯಾಕಂತ ಹೇಳಿದ್ರೆ ರಾಜಕೀಯ. ಕಾಂಗ್ರೆಸ್ ಅನ್ನುವುದು ರಾಜಕೀಯ ತಂತ್ರಗಾರಿಕೆಯನ್ನು ಬಿಟ್ಟರೆ ಈ ಸಮಸ್ಯೆ ಇಲ್ಲ. ಇವತ್ತು ಅಲ್ಲಿಯ ಮುಸಲ್ಮಾನರು ಕಾಂಗ್ರೆಸ್ ಮಾತನ್ನು ಕೇಳೋದಿಲ್ಲ, ಆದರೆ ಹೊರಗಿನ ಮುಸಲ್ಮಾನರನ್ನು ಇಲ್ಲಿಯ ಕಾಂಗ್ರೆಸ್ ಕಪಿಲ್ ಸಿಬಲ್ ಅಂತ ನಾಯಕರು ಎಬ್ಬಿಸ್ತಾರೆ. ಅಲ್ಲ, ಎಲ್ಲೋ ಕಾಂಗ್ರೆಸ್ಗೆ ಸುನ್ನಿ ಬಂಡಲಿ ಅವರು ವಿರೋಧ ಮಾಡಿದ ಕಾರಣ ಅದನ್ನು ಯೂಸ್ ಮಾಡ್ಲಿಕ್ಕೆ ಆಯ್ತೇ ವಿನಃ ವಿರೋಧನೆ ಇಲ್ದಿದ್ರೆ ಅವರು ಕೂಡ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಅದೇ ಅವರಿಗೆ ಅಸಹಾಯಕತೆಯಲ್ಲಿ ಇದ್ದಾರೆ. ಕಪಿಲ್ ಸಿಬಲ್ ಅವರು 2019ಕ್ಕೆ ಕೊಂಡೋಗಿಂತ ಹೇಳಿದೆ. ಅದಕ್ಕೆ ಇಲ್ಲಿ ಸುನ್ನಿ ವಕ್ಫ್ ಬೋರ್ಡ್ನವರು ಒಟ್ಟಾಗ್ತಾರೆ, ರಾಜ್ಯ ಸಂಧಾನಕ್ಕೆ ಬರ್ತಾರೆ, ಅದು ಮುಗೀತದೆ. ಮುಗ್ದ್ರೆ ಇವರಿಗೂ ಲಾಭ ಇಲ್ಲ, ಕಾಂಗ್ರೆಸ್ಗೆ ಲಾಭ ಇಲ್ಲ, ಅದು ಮುಗಿಬಾರದು. ಮುಸ್ಲಿಮರ ವೋಟ್ ಬ್ಯಾಂಕ್ ಅಂತ ಅದಕ್ಕೋಸ್ಕರ ಈ ರೀತಿ ಆಟ ಆಡ್ತಾ ಇದ್ದಾರೆ. ಶಿಲಾನ್ಯಾಸ ಮಾಡಿದ್ದು ಯಾರು ಮಾಡಿದ್ರು? ರಾಜೀವ್ ಗಾಂಧಿ. ಶಿಲಾನ್ಯಾಸವು ಇವರು ಮಾಡೋದು, ಅದು ಆಗ್ಬಾರ್ದು ಅಂತ ಹೇಳುದು ಇವರು. ಏನ್ರಿ ಇವರು ಆಟ? ರಾಜ್ಯ ನಿಮ್ಗೆ ಸಪೋರ್ಟ್ ಮಾಡಿದ್ರು ಅಂತ ಕೂಡ ಹೇಳಿದ್ರು. ನರಸಿಂಹರಾವ್ ಸಪೋರ್ಟ್ ಮಾಡಿದರೆ ಕಾರ್ಯಕ್ರಮ ಕೆಲಸ ಆಗಿದೆ. ಯಾಕೆ ಸಪೋರ್ಟ್ ಮಾಡಿದ್ರು? ಇವತ್ತು ಅವರೇ ವಿರೋಧ ಮಾಡೋದು ಯಾಕೆ? ಒಪ್ಕೊಂಡ್ರಲ್ಲ. ನರಸಿಂಹರಾವ್ ಇಲ್ಲಿಯ ರಾಷ್ಟ್ರದ ಪ್ರಧಾನಮಂತ್ರಿಯಾಗಿ ಮೌನ ಸಮ್ಮತಿಯಲ್ಲಿ ಇವರಿಗೆ ಸಪೋರ್ಟ್ ಮಾಡಿದ್ದಾರೆ ಅನ್ನುವಂಥದ್ದನ್ನು ಇವರು ಒಪ್ಕೊಂಡ್ರು. ಅಲ್ಲಿ ನೋಡಿ, ಇವರನ್ನು ತಡೆಯಲಿಕ್ಕೆ ಪೊಲೀಸ್ ವ್ಯವಸ್ಥೆ ಇತ್ತು, ಪ್ಯಾರಾಮಿಲಿಟ್ರಿ ಇತ್ತು, ಮಿಲಿಟ್ರಿಗಳಿತ್ತು. ಹೇಗೂ ಅದನ್ನು ತಡೆಯಬಹುದಿತ್ತು. ಆ ಹಿಂಸೆ ಏನಿದೆ, ಆ ಧ್ವಂಸದ ಕೃತ್ಯ ಏನಿದೆ, ಅದನ್ನು ನಿಲ್ಲಿಸುವಂತಹ ಎಲ್ಲ ರೀತಿಯ ವ್ಯವಸ್ಥೆಗಳು ಕೂಡ ಕೇಂದ್ರ ಸರ್ಕಾರಕ್ಕಿತ್ತು. ಅದರ ನಂತರ ದಿನಗಳಲ್ಲಿ ಯಾರಿಗೆ ನ್ಯಾಯ ಸಿಕ್ಕಿದೆ, ಯಾರಿಗೆ ಪರಿಹಾರ ಸಿಕ್ಕಿದೆ, ಅದರ ನಂತರ ದಿನಗಳಲ್ಲಿ, ಅದರ ನಂತರ 25 ವರ್ಷಗಳಲ್ಲಿ ಸಾವಿರಾರು ಜೀವಗಳಲ್ಲಿ ಉರುಳು ಹೋಯ್ತು. ಆ ವಿಚಾರದಲ್ಲಿ ಆ ಒಂದು ಹೆಸರನ್ನು ಇಟ್ಟುಕೊಂಡು ಎಲ್ಲಿ ಪರಿಹಾರ ಸೂತ್ರಗಳಿಗೆ ಎಲ್ಲೋ ಒಂದ್ ಕಡೆಯಲ್ಲಿ ಇದನ್ನು ಹಿಂದೂಗಳಿಗೆ ಜಾಗವನ್ನು ಬಿಟ್ಟುಕೊಟ್ಟು ನಾವು ಸ್ವಲ್ಪ ಆ ಕಡೆ ಮಸೀದಿ ಕಟ್ಟಿದ್ರೆ ಬಿಟ್ಟುಕೊಡೋ ಪ್ರಶ್ನೆ ಇಲ್ಲ ಅಂತ. ಅಲ್ಲ, ಬಿಟ್ಟು ಕೊಡುವುದು ಅಂತ ಬರಬಾರದು ಅಂತ ಅವರು ಹೇಳಿದಾಗೆ. ಬಿಟ್ಟುಕೊಡೋದು ಇಟ್ಟುಕೊಡೋದು ಬರ್ಲಿಕ್ಕಿಲ್ಲ. ಅಲ್ಲಿ ನಮ್ಮ ಮಂದಿರವೇ ಇದ್ದದ್ದು, ದೇವಸ್ಥಾನವೇ ಇದ್ದದ್ದು, ಅಲ್ಲಿ ಸನ್ಯಾಸಿಗಳೇ ಇದ್ದದ್ದು. ಇವತ್ತಿಗೂ ಸನ್ಯಾಸಿಗಳೇ ಇಡೀ ಉತ್ತರ ಪ್ರದೇಶ ಆ ಜಾಗಕ್ಕೆ ಹೋಗಿ, ಅಯೋಧ್ಯೆ ಎಲ್ಲ ಜಾಗಕ್ಕೆ ಹೋಗಿ, ಅಲ್ಲಿ ಮಸೀದಿ ಒಂದು ಕೂಡ ಇಲ್ಲ. ಅಲ್ಲಿ ಅಲ್ಲಿ ಮಸೀದಿ ಇಲ್ಲ. ಇತಿಹಾಸ 2 ಕಿಲೋಮೀಟರ್ ಮಸೀದಿ ಸಿಗ್ತದೆ. ಅಷ್ಟು ಭಾಗದಲ್ಲಿ ರಾಮಲಲ್ಲ ಮಂದಿರ, ಸೀತಾ ಮಂದಿರ, ಲಕ್ಷ್ಮಣ ಮಂದಿರ, ಭರತ ಮಂದಿರ ಇದೇ ಇರುವುದು. ಸರಯೂ ನದಿ ತಟದವರೆಗೆ ಅಲ್ಲಿ ದೇವಸ್ಥಾನಗಳ ರಾಶಿ ಇರುವುದು, ಅಲ್ಲಿ ಸನ್ಯಾಸಿಗಳು ಇರುವುದು, ಅಲ್ಲಿ ಎಲ್ಲಾ ದೇವಸ್ಥಾನಗಳಿರುವಾಗ ಈ ಒಂದು ಮಸೀದಿ ಇರಬಾರ್ದು ಅನ್ನುವಂತ ಚಿಂತನೆ ಅವರದ್ದು. ಆ ಮಸೀದಿ ಅಲ್ಲೇ ಇತ್ತು, ಅಲ್ಲೇ ನಿರ್ಮಾಣ ಆಗ್ಬೇಕು ಅನ್ನುವಂಥದ್ದು ನಮ್ಮ ನೋಡಿ. ಮಸೀದಿ ಅಲ್ಲಿ ಇರ್ಲಿಕ್ಕೆ ಬಾಬರ್ ಅಲ್ಲಿ ಅವನ? ನಾನು ಫಸ್ಟ್ ನಿಮ್ಮ ಹತ್ರ ಪ್ರಶ್ನೆ ಮಾಡಿದೆ, ಈಗ ಅದನ್ನೇ ಮಾಡ್ತಾ ಇದ್ದಾರೆ. ಬಾಬರ್ ಅಲ್ಲಿ ಅವಲ್ಲ. ಅಲ್ಲ, ಅವ ಬಂದು ಕಟ್ಟಿದ ಅಂತ ಹೇಳ್ತಾರೆ ಅವರು. ಅವ ಬಂದು ಹೇಗೆ ಕಟ್ಟಿದ, ಯಾಕೆ ಕಟ್ಟಿದ? ರಾಮ ಜನ್ಮಭೂಮಿಯಲ್ಲಿ. ಅನ್ನೋದಕ್ಕೆ ಏನಾದರೂ ಪುರಾವೆಗಳಿದೆಯಾ? 100ಕ್ಕೆ 100 ಉಂಟು. ನಾನು ನನ್ನ ಮಾತಲ್ಲ,
ಮಹಾಭಾರತದಲ್ಲಿ. ಇದು ನನ್ನ ನೀವು ರಾಮಾಯಣ ಪಕ್ಷದ ಗೊತ್ತಿಲ್ಲ. ನೀವು ರಾಮಾಯಣ ಗೊತ್ತಿಲ್ಲ, ಮಹಾಭಾರತ ಗೊತ್ತಿಲ್ಲ. ಇದು ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿರುವಂತದ್ದು. ನಿಮ್ಗೆ ಅಲ್ಲಿ ರಾಮ ಜನ್ಮಭೂಮಿ ಅನ್ನುವಂಥದ್ದನ್ನ ನಿರೂಪಿಸಲಿಕ್ಕೆ ನಿಮಗೆ ಅಲ್ಲಿ ಪೂರಕವಾದ ಇವರಿಗೆ ಈ ರಾಷ್ಟ್ರದ ಕೋರ್ಟ್ನ ಮೇಲೆ ನಂಬಿಕೆ ಇಲ್ಲ, ಈ ರಾಷ್ಟ್ರದ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ, ಈ ರಾಷ್ಟ್ರದ ಪ್ರಜಾಪ್ರಭುತ್ವದ ಮೇಲೆ ಇವರಿಗೆ ಇರ್ತಕ್ಕಂಥದ್ದು ಇವರು ಮನುವಾದ ಮಾತ್ರ. ನಮಗೆ ನಂಬಿಕೆ ನಂಬುದಿಲ್ಲ. 25 ವರ್ಷ ಮಾಡಬೇಕು. ಎಷ್ಟು ವರ್ಷ ಕಾದಿದ್ದೇವೆ ಇವರೇ? ನ್ಯಾಯಾಂಗದ ಮೇಲೆ ನಂಬಿಕೆ ಇಟ್ಟು, ಸಂವಿಧಾನದ ಮೇಲೆ ನಂಬಿಕೆ ಇಟ್ಟು, ಕೋರ್ಟಲ್ಲಿ ಈ ವಿಚಾರ ಇರುವ ಕಾರಣ ಹಿಂದೂಗಳು ಎಲ್ಲ, ಈ ದೇಶದ ಎಲ್ಲ ಹಿಂದೂಗಳು 25 ವರ್ಷ ಕಾದಿದ್ದೇವೆ. ನ್ಯಾಯಾಂಗ ತೀರ್ಮಾನ ಕೊಡ್ಲಿ, ನ್ಯಾಯಾಲಯ ತೀರ್ಮಾನ ಕೊಡ್ಲಿ, ಅಲ್ಲಿ ಅದರ ನಂತರ ಕಟ್ಟುವಂತ. ಅಂದ್ರೆ ಒಂದು ವೇಳೆ ನ್ಯಾಯಾಂಗದ ಮೇಲೆ ನಂಬಿಕೆ ಇಟ್ಟವರಾಗಿದ್ರೆ ಆ ಒಂದು ಹೇಳಿಕೆಯ ದಬ್ಬಾಳಿಕೆಯ ಮಾತುಗಳನ್ನು ನೀವು ಹಾರ್ತಾ ಇರಲಿಲ್ಲ. ಈ ರೀತಿಯೇ ತೀರ್ಮಾನಗಳು ಬರ್ತದೆ ಅನ್ನುವಂತ ಒಂದು ಆ ಒಂದು ಏನಿದೆ ಇದು ನಿಮ್ಮ ಹೋಟನ್ನ ಮೀರಿ ಇವರು ಮಾತಾಡ್ತಾರೆ. ನಾನು ಒಬ್ಬ ನನ್ನ ಮನಸ್ಸಿನಲ್ಲಿ ಇವರು ಕಾನೂನು ನೀವು ಕಂಡಿಲ್ವಾ? ಮೊನ್ನೆ ಇವ್ರದ್ದು ಒಬ್ಬರು MP ಅವರು ಮಾಡಿದ್ದು ಕಾನೂನನ್ನು ಮೀರಿಕೊಂಡು ಹೋಗುವಂತಹ ಒಂದು ಸಂಸ್ಕೃತಿ. ಈ ಎಲ್ಲವೂ ಕೂಡ ಇಲ್ಲಿ ಒಂದು ಬೇಡಿ. ಈಗ ಸಮಯ ಇಲ್ಲ ನನಗೆ. ನಿಮ್ಮ STPI ಪಾರ್ಟಿ ಅವರು ಕಾನೂನು ಮೀರಿದ ವಿಚಾರನ ಹೇಳಿದ್ರೆ ಅದು ಈಗ ಸದ್ಯ ಕಾನೂನು ಮೀರಿದ್ದು ಬಿಡಿ. ನಾನು ಒಂದು ಮಾತು ಹೇಳ್ತಾ ಇದ್ದೇನೆ, ಕಾನೂನಿಗೆ ಗೌರವ ಕೊಡದೇ ಇರ್ತಾ ಇದ್ರೆ ಅದನ್ನು ತೆಗಿಲಿಕ್ಕೆ ಗೊತ್ತಿತ್ತು ನಮಗೆ. ಆ ಅವಶೇಷಗಳನ್ನ, ವಿವಾದಿತ ಕಟ್ಟವನ್ನ ತೆಗಿಲಿಕ್ಕೆ ನಮಗೆ ಗೊತ್ತಿತ್ತು. ನಮಗೆ ಕಾನೂನನ್ನು ಮೀರುವವರು ಆಗುತ್ತಿದ್ರೆ ನಾವು 25 ವರ್ಷ ಕಾಯ್ತಾ ಇದ್ದೀವ? ಎಲ್ಲ ರೆಡಿಯಾಗಿದೆ, ನಾವು ಕಟ್ಲಿಕ್ಕೆ ನಾಳೆ ಎರಡು ಮಾತೆಲ್ಲ ಇವರಿಗೆ ಅಧಿಕಾರ ಸಿಕ್ಕಿ ಆಯ್ತು. ಇವರಿಗೆ ಅಲ್ಲಿ ರಾಮ ಜನ್ಮಭೂಮಿನೋ ದೇವಸ್ಥಾನನೋ ಇವರಿಗೆ ಅವಶ್ಯಕತೆ ಇಲ್ಲ. ಇವರಿಗೆ ಬೇಕಾಗಿರ್ತಕ್ಕಂಥ ಅಧಿಕಾರ ಇವರು ಅನುಭವಿಸಿ ಆಯ್ತು. ಪಾಪ ಮುಗ್ಧ ಜನರು, ಅದು ಕೋರ್ಟ್ ಅಲ್ಲಿ ಮುಗ್ಧ ಜನರು ಪಾಪ ಇವರ ರಾಮ ಜನ್ಮಭೂಮಿಯೋ ಬಾಬರ ಮಸೀದಿ ಅಲ್ಲ, ಇದು ಇಲ್ಲಿ ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥ ಇಲ್ಲಿಯ ಮುಸಲ್ಮಾನರು. ಇವರ ಈ ರಾಜಕೀಯ ಮತ್ತು ಅಧಿಕಾರದ ದುರಾಶೆಯಲ್ಲಿ ಇಲ್ಲಿ ಅನ್ಯಾಯ ಒಳಗಾದಂತಹವರು ಮುಸಲ್ಮಾನರು, ಇಲ್ಲಿ ನಷ್ಟ ಹೊಂದಿದವರು ಮುಸಲ್ಮಾನ್ ಸಮುದಾಯ. ನಾನು ಕೇಳುವಂತದ್ದು, ಇಲ್ಲಿ ಇಲ್ಲಿ ಮಸೀದಿ ಇದ್ದಂತಹ ಪ್ರದೇಶದಲ್ಲಿ ಹೊಸದಾದಂತಹ ಒಂದು ದೇವಸ್ಥಾನ ಕಟ್ಟುವಂತ ಪ್ರಮೇಯವೇ ಇಲ್ಲಲ್ಲ. ಅಲ್ಲಿ ಮಸೀದಿಯನ್ನ ಕಟ್ಟಿ ಇಲ್ಲ ಅಂತ ಹೇಳ್ತಾರೆ. ಪುರಾವೆಗಳಿವೆ, ಆ ಕಟ್ಟಡದೊಳಗೆ ಪುರಾವೆಗಳಿವೆ. ಇದೆಲ್ಲವೂ ಯಾವ ದಾಖಲೆಯಲ್ಲಿ ಇಲ್ಲ. ಅದಕ್ಕಾಗಿ ಒಂದು ನೀವು ಅದಕ್ಕಾಗಿ ಒಂದು ಚರ್ಚೆಯನ್ನು ಕರೆಯಿರಿ. ಪುರಾವೆಗಳನ್ನು ನೀಡುವ, ನೀವು ಪುರಾವೆಗಳನ್ನು ಇಟ್ಟು ಗೊತ್ತಾಗಲಿ. ಈ ದೇಶದ ಉತ್ತರ ಪ್ರದೇಶದ ಅಥವಾ ಈ ದೇಶದ ಒಬ್ಬ ಮೊಹಮ್ಮದ್ ಅಥವಾ ಅಬ್ದುಲ್ಲನೋ ದಾಳಿ ಮಾಡಲಿಲ್ಲ, ಬಾಬರ ದಾಳಿ ಮಾಡಿದ್ದು. ಅಲ್ಲ, ನೀವು ಈಗ ದಾಳಿ ಮಾಡಿದಲ್ಲ, ಬಾಬರ ಪರಕೀಯ ದಾಳಿ ಮಾಡಿದ್ದು. ಪರಕೀಯ ದಾಳಿ ಮಾಡಿದಂತಹ ದೇವಸ್ಥಾನವನ್ನು ತೆಗೆದು ಅಲ್ಲಿ ಮಸೀದಿ ನಿರ್ಮಾಣ ಮಾಡಿ ಹೋಗಿದ. ಅಂತಹ ಬಹಳಷ್ಟು ಇವರು ಕಟ್ಟಿಕೊಂಡಿದ್ದಾರೆ. ನೋಡಿ, ಟಿಪ್ಪು ಸುಲ್ತಾನನ ಮೇಲೂ ಕೂಡ ಭಾರತ ಭೂಮಿಯ ಇತಿಹಾಸ ಸೃಷ್ಟಿಸುವುದಂತೆ ಹಿಂದೂ ಪರಂಪರೆಯ ಭೂಮಿ ಮಾರ. ಭಾರತ ಭೂಮಿ ಹಿಂದೂ ಪರಂಪರೆಯ ಭೂಮಿ. ಒಂದು ಸುಳ್ಳು ನಿರ್ಮಾಣ ಮಾಡುವಂತದ್ದು. ಇದು ಒಂದು ದೇವಭೂಮಿ, ಋಷಿಮುನಿಗಳ ಭೂಮಿ, ಇದು ತಪಸ್ಸಿನ ಭೂಮಿ. ಇಲ್ಲಿ ಸುಳ್ಳು ಹೇಳುವಂತ ಪ್ರಮೇಯ ಇಲ್ಲ. ಸುಳ್ಳು ಇದ್ರೆ ಹಿಂದೂಗಳು ಇಲ್ಲಿ ಇರ್ಲಿಕ್ಕೆ ಹೇಳಿ ಅದನ್ನ ಇಷ್ಟು ತೊಂದರೆಯನ್ನು ಎದುರಿಸಿಕೊಂಡು, ಇಷ್ಟು ಭಯೋತ್ಪಾದನೆ ಎದುರಿಸಿಕೊಂಡು, ಇಷ್ಟು ಉಗ್ರಗಾಮಿತ್ವವನ್ನು ಎದುರಿಸಿಕೊಂಡು ಇವತ್ತಿಗೂ ಹಿಂದೂಗಳು ಇಲ್ಲಿ ಉಳಿದಾರೆ ಅಂತ ಹೇಳಿದ್ರೆ ಅದರ ಅರ್ಥ ಏನಂತ ಹೇಳಿದ್ರೆ ನಾವು ಸುಳ್ಳು ಹೇಳೋದಿಲ್ಲ, ಸತ್ಯ ಧರ್ಮದ ಪರವಾಗಿ ಹೋರಾಟ ಮಾಡ್ತಾ ಇದ್ದೇವೆ, ಸತ್ಯವನ್ನೇ ಹೇಳ್ತಾ ಇದ್ದೇವೆ. ಅದಕ್ಕೋಸ್ಕರ ಶ್ರೀರಾಮ ನಮ್ಮನ್ನು ಬದುಕಿಸಿದ್ದಾನೆ, ಶ್ರೀರಾಮ ನಮಗೆ ಆಯುಷ್ಯ ಕೊಟ್ಟಿದ್ದಾನೆ, ಶ್ರೀರಾಮನಿಗೋಸ್ಕರ ಯಾವ ತ್ಯಾಗಕ್ಕೂ ನಾವು ಸಿದ್ಧರಾಗಿದ್ದೇವೆ. ಅದಕ್ಕೋಸ್ಕರವೇ ಅಲ್ಲಿ ರಾಮ ಜನ್ಮಭೂಮಿ ಅಂತ ಇಡೀ ಜಗತ್ತು ಹೇಳ್ತಾ ಇದೆ. ಅದು ರಾಮನ ಜನ್ಮಭೂಮಿ, ಅದು ಅಯೋಧ್ಯೆ. ಅಯೋಧ್ಯೆ ಅಂತ ಹೆಸರು ಯಾಕೆ ಬಂತು? ಕೌಶಲ ರಾಜ್ಯ ಅಂತ ಹೆಸರು ಯಾಕೆ ಬಂತು? ಯಾಕೋಸ್ಕರ ಬಂತು? ಬಾಬರ ರಾಜ್ಯ ಅಂತ ಬರಲೇ ಇಲ್ಲ. ಹಾಗಾದ್ರೆ ಅಂತಿಮವಾಗಿ ಇಬ್ರು ಗಣ್ಯರು ಏನ್ ಹೇಳ್ತೀರಿ? ಮೊದಲಿಗೆ ಕೃಷ್ಣಪ್ಪ ಅವರೇ ಏನ್ ಹೇಳ್ತೀರಿ ಅಂತಿಮವಾಗಿ? ಅಂತಿಮವಾಗಿ ಇಡೀ
ಜಗತ್ತಿನ ಎಲ್ಲ ಮನುಕುಲಕ್ಕೆ ನಾನು ಹೇಳುವುದೇನಂತ ಹೇಳಿದರೆ, ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದಾಗೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತಃ ಅಭ್ಯುತ್ಥಾನಾಂ ಧರ್ಮಸ್ಯ ತದಾತ್ಮಾನ ಸಜಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಭಗವದ್ಗೀತೆಯಲ್ಲಿ ಹೇಳಿದ ಮಾತು. ಅದರ ಅರ್ಥ, ಈ ದೇಶದ ಪರಂಪರೆಯಲ್ಲಿ ಈ ಪುಣ್ಯದ ಮಣ್ಣು ಭರತ ಖಂಡ, ಇಲ್ಲಿ ಅಧರ್ಮ ಮಿತಿ ಮೀರಿದಾಗ ಧರ್ಮವು ನಾಶವೇ ಆಗುತ್ತಿರುವಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ಮಾನವ ರೂಪದಲ್ಲಿ ಋಷಿ ಮುನಿಗಳ ರೂಪದಲ್ಲಿ ಜನ್ಮವೆತ್ತಿ ಧರ್ಮ ರಕ್ಷಣೆಗೆ ಬರ್ತೇನೆ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿದಾಗೆ, ಇವತ್ತು ಈ ಮಣ್ಣಿನಲ್ಲಿ ಈ ಭರತ ಖಂಡದಲ್ಲಿ ಇಲ್ಲಿಯ ಧರ್ಮ ರಕ್ಷಣೆಗೋಸ್ಕರ, ಇಲ್ಲಿಯ ಪರಂಪರೆಯನ್ನು ಉಳಿಸಲಿಕ್ಕೋಸ್ಕರ, ಈ ಭಾರತವನ್ನು ವಿಶ್ವಗುರು ಮಾಡಲಿಕ್ಕೋಸ್ಕರ ಮಾನವ ರೂಪದಲ್ಲಿಯೂ ಇವತ್ತು ಒಬ್ಬರು ಇದ್ದಾರೆ. ಅದೇ ಋಷಿ ಮುನಿಗಳ ರೂಪದಲ್ಲಿಯೂ ಇಡೀ ಜಗತ್ತನ್ನು ಸುತ್ತುವರಿದ್ದಾರೆ. ಪರಂಪರೆಯನ್ನು ಉಳಿಸುವಂಥ ಹೋರಾಟಗಾರರು ಇದ್ದಾರೆ. ಅದಕ್ಕೋಸ್ಕರ ಯಾರೂ ಅಂಜುವ, ಹೆದರುವ, ಭಯಪಡುವ ಅಗತ್ಯ ಇಲ್ಲ. ಈ ಪರಂಪರೆ ಉಳಿದೇ ಉಳಿತದೆ. ಭರತ ಭೂಮಿ ಇದು ಹಿಂದೂ ಧರ್ಮದ, ಸನಾತನ ಧರ್ಮದ ಪುಣ್ಯದ ಮಣ್ಣು. ಈ ಪುಣ್ಯದ ಮಣ್ಣಲ್ಲಿ ಎಲ್ಲರಿಗೂ ಜಯ ಸಿಗ್ತದೆ, ಎಲ್ಲರಿಗೂ ಒಳ್ಳೆಯದಾಗ್ತದೆ. ಸರ್ವೇ ಜನ ಸುಖಿನೋಭವ ಅಂತ ಹೇಳಿದಂಥ ಧರ್ಮ ನಮ್ಮದು. ಎಲ್ಲರಿಗೂ ಸುಖವಾಗಲಿ, ನೆಮ್ಮದಿ ಸಿಗಲಿ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜಲೀಲ್ ಅವರು ಕೊನೆಯದಾಗಿ, ಈ ರಾಷ್ಟ್ರದಲ್ಲಿ ಭಾವೈಕ್ಯತೆಯ ಸಂಕೇತ ನಾನು ಈಗಲೇ ಪ್ರಸ್ತಾವ ಮಾಡಿದ ಹಾಗೆ ಬಾಬರಿ ಮಸೀದಿ ಅನ್ನುವಂಥದ್ದು ಒಂದು ಅಲ್ಲಿ ಅದೇ ಸ್ಥಳದಲ್ಲಿ ನಿರ್ಮಾಣ ಆಗಬೇಕು. ಅದು ಪ್ರಜಾಪ್ರಭುತ್ವದ ಜಯವಾಗಿ ಮತ್ತು ಇದರಿಂದ ಬೇರೆ ಯಾವುದೇ ಜೀವಗಳಿಗೆ ಅಥವಾ ಯಾವುದೇ ಮನಸ್ಸುಗಳಿಗೆ ನೋವಾಗದ ರೀತಿಯಲ್ಲಿ ಸರ್ಕಾರ ಮತ್ತು ಘನವೆತ್ತ ನ್ಯಾಯಾಲಯ ತೀರ್ಪನ್ನು ನೀಡಿ, ಆ ಒಂದು ತೀರ್ಪು ಯಾವುದೇ ರೀತಿಯ ತೀರ್ಪಾಗಿದ್ದರೂ ಕೂಡ ಈ ರಾಷ್ಟ್ರದ ಮುಸಲ್ಮಾನರು ಈ ರಾಷ್ಟ್ರದ ಸಂವಿಧಾನಕ್ಕೆ ಮತ್ತು ಈ ರಾಷ್ಟ್ರದ ಕಾನೂನಿಗೆ ಬೆಲೆ ಕೊಡುವವರಿದ್ದಾರೆ. ಅದು ನ್ಯಾಯಯುತವಾದಂತಹ ಮತ್ತು ನೊಂದವರ ಪರವಾಗಿ ನ್ಯಾಯದ ನಿರೀಕ್ಷೆಯಲ್ಲಿರ್ತಕ್ಕಂತಹ ಆ ಸಮುದಾಯದ ಪರವಾಗಿ ಬರಲಿ ಅನ್ನುವಂತಹ ಒಂದು ಆಶಾಧಾರಣದೊಂದಿಗೆ ನಾನು ನನ್ನ ಮಾತಿಗೆ ವಿರಾಮ ಹಾಕ್ತೇನೆ. ಒಟ್ಟಿನಲ್ಲಿ ಅಂತಿಮ ವಿಚಾರಣೆಗೆ ಫೆಬ್ರವರಿ 8ರಿಂದ ಅಂದರೆ 2018 ಫೆಬ್ರವರಿ 8ರಿಂದ ಸುಪ್ರೀಂ ಕೋರ್ಟ್ ಪ್ರಾರಂಭಿಸಲಿಕ್ಕಿದೆ. ಸೊ ಅಂತಿಮ ವಿಚಾರಣೆ ಬಂದು ಮುಟ್ಟಿದೆ. ಇನ್ನೇನು ಕೆಲವೇ ತಿಂಗಳ ಬಳಿಕ ಅಂತಿಮ ತೀರ್ಪು ಕೂಡ ಹೊರಗೆ ಬರಲಿಕ್ಕಿದೆ. ಆ ತೀರ್ಪಿಗಾಗಿ ಇಡೀ ಭಾರತ ಕಾಯ್ತಾ ಇದೆ. ಒಟ್ಟಿನಲ್ಲಿ ಧರ್ಮಕ್ಕೆ ಜಯವಾಗಲಿ, ಧರ್ಮವೇ ಗೆಲ್ಲಲಿ ಅಂತ ಬಯಸ್ತಾ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಉಜಿರೆಯ ಶ್ರೀರಾಮ ಕ್ಷೇತ್ರ ಸಂಚಾಲಕರಾಗಿರುವಂಥ ಕೃಷ್ಣ ಪೂಜಾರಿ ಅವರಿಗೆ ಮತ್ತು SDPIನ ರಾಜ್ಯ ಕಾರ್ಯದರ್ಶಿ ಆಗಿರುವಂಥ ಜಲೀಲ್ ಅವರಿಗೆ ನಮ್ಮ ಟಿವಿಯ ಪರವಾಗಿ ಆತ್ಮೀಯವಾಗಿರುವಂಥ ಧನ್ಯವಾದ. ಸೊ ಇದು ಇವತ್ತಿನ ಜನಧ್ವನಿ. ನಾಳೆ ರಾತ್ರಿ 7:40 ಜನಧ್ವನಿ ನೇರ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ, ಶುಭರಾತ್ರಿ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.